ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕವಾಗಿರುವಂತಹ ವಿಚಾರಗಳು, ಕರೆಂಟ್ ಅಫೇರ್ಸ್ಗಳು, ಇದನ್ನ ಸ್ವಲ್ಪ ಬದಿಗಿಟ್ಟು ಒಂದು ಸ್ಫೂರ್ತಿದಾಯಕವಾಗಿರುವಂತಹ ಕತೆ, ನಮ್ಮೆಲ್ಲರಲ್ಲೂ ಕೂಡ ಒಂದು ಸ್ಫೂರ್ತಿಯನ್ನು ಉಕ್ಕಿಸುವಂತಹ ಕತೆ, ಜೊತೆಗೆ ನಮಗೆಲ್ಲರಿಗೂ ಕೂಡ ಮಾದರಿಯಾಗಿರುವಂತಹ ಒಬ್ಬರು ಮಹಿಳೆ, ದಿಟ್ಟ ಮಹಿಳೆ, ಆ ಮಹಿಳೆಯ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೇನೆ. ಜೊತೆಗೆ ತಮ್ಗಳಿಗೂ ಕೂಡ ನಾನು ಪರಿಚಯ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ಬಹುಶಃ ಈ ಸ್ಫೂರ್ತಿಯ ಕತೆ ಯಾವ ರೀತಿ ಇರುತ್ತೆ ಅಂತ ಬಂದಾಗ, ಈ ಕಥೆಗಳನ್ನು ನಾವು ಚಲನಚಿತ್ರಗಳಲ್ಲಿ ನೋಡ್ತಾ ಇರ್ತೀವಿ. ಚಲನಚಿತ್ರಗಳಲ್ಲಿ ನಾವು ಅತ್ಯಂತ ಕಡು ಬಡವರು, ಏನೂ ಇಲ್ಲದವರು ಕೂಡ ಸಾಧನೆಯನ್ನು ಮಾಡಿರುವಂತಹ ಅದೆಷ್ಟೋ ಕಥೆಗಳು ಚಲನಚಿತ್ರಗಳಲ್ಲಿ ಬರುತ್ತೆ. ಅಂದರೆ ಮತದಾರರಾಗಿ, ಜೊತೆಗೆ ಒಂದು ಚುನಾವಣೆಯಲ್ಲಿ ಗೆದ್ದು ಬಂದಂತಹ ಅದೆಷ್ಟು ಕಡು ಬಡವರು, ಅಥವಾ ನಮ್ಮ ಸಮಾಜದಲ್ಲಿ ಶೋಷಣೆಗೆ, ತುಳಿತಕ್ಕೆ ಒಳಗಾಗಿರುವಂಥವರು, ತುಂಬ ದೊಡ್ಡ ಮಟ್ಟದಲ್ಲಿ ಮತದಾರರ ಒಂದು ನೆರವಿನಿಂದ ಒಂದು ಅಧ್ಯಕ್ಷಗಿರಿಯನ್ನ, ಅಥವಾ ಒಂದು ರಾಜಕಾರಣಿಯಾಗಿ, ಅಥವಾ ನಮ್ಮ ಸಮಾಜದಲ್ಲಿ ಯಶಸ್ವಿ ವ್ಯಕ್ತಿಯಾಗಿ ಬೆಳೆದಂತಹ ಅದೆಷ್ಟು ಕಥೆಗಳನ್ನು ನಾವು ಚಲನಚಿತ್ರಗಳಲ್ಲಿ ನೋಡ್ತೇವೆ. ಅದನ್ನೇ ಹೇಳ್ತಾರೆ ಅನೇಕ ಜನರು, ಇದೆಲ್ಲವೂ ಕೂಡ ಚಲನಚಿತ್ರಗಳಲ್ಲಿ ಮಾತ್ರ ಸೀಮಿತ ಆಗುತ್ತೆ, ನಿಜ ಜೀವನದಲ್ಲಿ ಆಗಲ್ಲ, ನೋ ಚಾನ್ಸ್ ಸ್ವಾಮಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಆದರೆ ಇಂಥದ್ದೇ ಆಗಿರುವಂತಹ ನೈಜ ಘಟನೆ ನಮ್ಮ ಕುಂದಾಪುರ ಭಾಗದಲ್ಲಿ ನಡೆದಿದೆ, ಕರಾವಳಿ ಭಾಗದಲ್ಲಿ ನಡೆದಿದೆ. ನಿಜವಾಗ್ಲೂ ಕೂಡ ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ಮಹಿಳೆ. ಆ ಮಹಿಳೆಯ ಬಗ್ಗೆ, ಆಕೆಯ ಸಾಧನೆಯ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಜೊತೆಗೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅನೇಕ ಸಮಸ್ಯೆಗಳು ಬರುತ್ತೆ. ಸಾಧನೆ ಮಾಡಬೇಕು ಅನ್ನುವಂಥ ಹಠ ಛಲ ಇದ್ದೇ ಇರುತ್ತೆ. ಈ ಹಠ ಛಲಗಳ ನಡುವೆ ಸವಾಲು ಅನ್ನುವಂತಹ ತುಂಬ ದೊಡ್ಡ ಬೆಟ್ಟದಷ್ಟು ಕಷ್ಟ ಇದ್ರೂ ಕೂಡ ನಾನೇನಾದರೂ ಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಮುಂದಕ್ಕೆ ಹೋದರೆ, ಜೊತೆಗೆ ಅದರ ಜೊತೆ ಪ್ರಾಮಾಣಿಕತೆ ಇದ್ದರೆ ಆತ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ಈ ಮಹಿಳೆಯು ಕೂಡ ಸಾಕ್ಷಿ ಆಗ್ತಾಳೆ. ಹಾಗಾಗಿ ವಿಶೇಷ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭೀಮವ್ವ ಅನ್ನುವಂತಹ ಮಹಿಳೆ, ಅದಕ್ಕೆ ಆಕೆ ಮಾಡಿದಂತಹ ಸಾಧನೆಗೆ ನಾವು ಶಬಾಷ್ಗಿರಿಯನ್ನು ಕೊಟ್ಟಿದ್ದೇವೆ. ನಾವು ಮಾತ್ರ ಅಲ್ಲ, ಕುಂದಾಪುರದ ಒಂದು ಗ್ರಾಮದ ಜನತೆ ಶಬಾಷ್ಗಿರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷ ಕಾರ್ಯಕ್ರಮ ಶಬಾಷ್ ಭೀಮವ್ವ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಶಬಾಷ್ ಭೀಮವ್ವ ಅನ್ನುವಂತಹ ಟೈಟಲ್ ಅನ್ನು ನಾವು ಕೊಟ್ಟಿದ್ದೇವೆ. ಮೂಲತಃ ಬಾಗಲಕೋಟೆಯಿಂದ ಉಡುಪಿಗೆ, ಕೃಷ್ಣನಗರಿಗೆ ಬರ್ತಾರೆ. ಜೀವನೋಪಾಯಕ್ಕಾಗಿ ಕೂಲಿ ಕೆಲಸವನ್ನ ಅರಸಿಕೊಂಡು ದಿನನಿತ್ಯದಲ್ಲಿ ನಾನೇನಾದರೂ ಬದುಕಬೇಕು, ಜೊತೆಗೆ ನನ್ನ ಮಕ್ಕಳನ್ನ ಸಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಷ್ಟಪಟ್ಟು ದುಡಿದಂತಹ ಮಹಿಳೆ. 27 ವರ್ಷಗಳಿಂದ ಉಡುಪಿಯಲ್ಲಿ, ಕುಂದಾಪುರದಲ್ಲಿ ವಾಸವಾಗಿದ್ದಾರೆ. ಜೊತೆಗೆ ತಮ್ಮ ಮಕ್ಕಳನ್ನು ಬೆಳೆಸಬೇಕು, ಸಮಾಜದಲ್ಲಿ ಉನ್ನತ ಸ್ಥಾನಮಾನಕ್ಕೆ ಏರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಕೆ ಪಟ್ಟಂತಹ ಕಷ್ಟ, ಆ ಕಷ್ಟದ ಜೊತೆ ಪ್ರಾಮಾಣಿಕತೆಯಿಂದ ಮಾಡಿದಂತಹ ಕೆಲಸ ಇದೀಗ ಕುಂದಾಪುರದ ಒಂದು ಗ್ರಾಮದ ಚುಕ್ಕಾಣಿಯನ್ನ, ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ಅಂತ ಬಂದಾಗ, ನಾನು ಆಗಲೇ ಹೇಳಿದೆ ಇದು ಚಲನಚಿತ್ರಗಳಲ್ಲಿ ಮಾತ್ರ ಆಗುತ್ತೆ ಅನ್ನುವಂತಹ ವಿಚಾರಗಳು ಏನಿದೆ, ಇಲ್ಲ, ಇದು ನೈಜ ಜೀವನದಲ್ಲೂ ಕೂಡ ನಡೆಯುತ್ತೆ ಅನ್ನೋದಕ್ಕೆ ಈ ಮಹಿಳೆ ಸಾಕ್ಷಿ ಆಗ್ತಾಳೆ. ಪಾತ್ರೆಯನ್ನ ಸ್ವಚ್ಛಗೊಳಿಸುತ್ತಾ, ಮುಸುರೆಯನ್ನ ತಿಕ್ಕುತ್ತಾ, ಕೂಲಿ ಕೆಲಸವನ್ನ ಮಾಡುತ್ತಾ, ಊರಿಂದ ಊರಿಗೆ ಕೆಲಸವನ್ನ ಅರಸಿಕೊಂಡು ಹೋಗ್ತಾ ಇದ್ದಂತಹ ಮಹಿಳೆ ಇದೀಗ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿದ್ದಾಳೆ. ನಿಜವಾಗ್ಲೂ ಕೂಡ ಹೆಮ್ಮೆಯಾಗುತ್ತೆ ಭೀಮವ್ವ ಅವರ ಬಗ್ಗೆ ಮಾತನಾಡಲಿಕ್ಕೆ. ಯಾರು ಭೀಮವ್ವ, ಎಲ್ಲಿಯವರು, ಏನು ಮಾಡಿದ್ದಾರೆ, ಹೇಗೆ ಅಧ್ಯಕ್ಷೆಯಾದರು, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ತದನಂತರ ನನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವತಃ ಭೀಮವ್ವ ಅವರಿದ್ದಾರೆ. ಜೊತೆಗೆ ಅವರ ಈ ಒಂದು ಯಶಸ್ಸಿಗೆ ಕಾರಣವಾಗಿರುವಂತಹ ಮತ್ತೊಬ್ಬ ವ್ಯಕ್ತಿಯು ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಮಾದರಿ ವ್ಯಕ್ತಿ ಅಂತ ಹೇಳ್ಬೋದು. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇನೆ. ಬಿಫೋರ್ ದ್ಯಾಟ್, ಯಾರು ಭೀಮವ್ವ, ಏನ್ ಮಾಡಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತದೆ, ನೋಡ್ಕೊಂಬನ್ನಿ. ಹೀಗೆ ಮೊಸರೆಯನ್ನ ತಿಕ್ಕುತ್ತಾ, ಪಾತ್ರೆಗಳನ್ನ ಸ್ವಚ್ಛಗೊಳಿಸೋ ಕೂಲಿ ಕೆಲಸದಲ್ಲಿ ನಿರತರಾಗಿರೋ ಈಕೆಯ ಹೆಸರು ಭೀಮವ್ವ. ಬಾಗಲಕೋಟೆ ಮೂಲದ ಭೀಮವ್ವ ಕಳೆದ 27 ವರ್ಷಗಳಿಂದ ಉಡುಪಿಯಲ್ಲಿ ನೆಲೆಸಿ ವಿವಿಧ ಗ್ರಾಮದಲ್ಲಿ ಕೂಲಿ ಕೆಲಸವನ್ನ ಮಾಡಿ ಸದ್ಯ ಕುಂದಾಪುರ ತಾಲೂಕಿನ ತಲ್ಲೂರು ಗ್ರಾಮದಲ್ಲಿ ಜನರ ಮನಸ್ಸನ್ನ ಗೆದ್ದು ಪಂಚಾಯತ್ ಅಧ್ಯಕ್ಷೆಯಾಗಿದ್ದಾರೆ. ಇನ್ನು ಈಕೆ ಉಡುಪಿಯಲ್ಲೇ ತನ್ನ 4 ಮಕ್ಕಳನ್ನ ಓದಿಸಿ ಓರ್ವ ಮಗನನ್ನ ದೇಶ ಕಾಯುವ ಯೋಧನನ್ನಾಗಿ ಮಾಡಿದ್ದಾಳೆ. ಹೀಗೆ ಉಡುಪಿಯಲ್ಲೇ ಅರ್ಧ ಜೀವನ ಕಳೆದಂತಹ ಭೀಮವ್ವ ಪಂಚಾಯತ್ ಅಧ್ಯಕ್ಷೆಯಾಗಿದ್ರು ಕೂಡ ಮೂಲ ಕಸುಬು ಕೂಲಿ ಕೆಲಸ ಇನ್ನೂ ಬಿಟ್ಟಿಲ್ಲ ಅನ್ನೋದೇ ವಿಶೇಷ. ಬಾಗಲಕೋಟೆಯಿಂದ ಇಲ್ಲಿ ಕುಂದಾಪುರ ಕೆಲಸಕ್ಕೆ, ಕೂಲಿ ಕೆಲಸಕ್ಕೆ ಬಂದೆ ಸರ.
ಕೂಲಿ ಕೆಲಸ ಮಾಡ್ತಾ ನನಗೆ ಚಲಾವಣೆ ನಾನು ಇಲೆಕ್ಷನ್ಗೆ ನಿಂತೆ. ಆಮೇಲೆ ನಾನು ಫಸ್ಟ್ ಇಲೆಕ್ಷನ್ ಗೆದ್ದು ಬಂದೆ. ಕಡೆಗೆ ನನಗೆ ಅಧ್ಯಕ್ಷರ ಸೀಟು ಸಿಕ್ಕ ಮೇಲೆ ನಮ್ಮ ಗ್ರಾಮದಲ್ಲೇ ತಲ್ಲೂರು ಗ್ರಾಮದಲ್ಲೇ ನನಗೆ ಒಳ್ಳೆ ರೀತಿಯಲ್ಲಿ ನಾನು ತಲ್ಲೂರಲ್ಲೇ ಹೋಗಿದ ಮೇಲೆ ಇಷ್ಟು ಕಾಸಕ್ಕಿಂತ ನನ್ನ ಜನರಿಗೆ ಒಂದು ಒಳ್ಳೇದು ಮಾಡಬೇಕಂತೇಳಿ ನನ್ನ ಆತ್ಮದಲ್ಲಿ ನಾನು ಇಟ್ಕೊಂಡು ಅದೇ ನನ್ನ ಪಂಚಾಯತಿ ಒಳಗೆ ಇವತ್ತೇ ಕಾರ್ಯದರ್ಶಿಯರು ಬಂತು, ಪಿ ಡಿ ಅವರ ಬಂತು, ಇವತ್ತು ಅಧ್ಯಕ್ಷರ ಸ್ಥಾನದಲ್ಲಿ ಕುಂತವರು ಅದರ ನಿಯತಿ ಒಂದು ಕೆಲಸ ಮಾಡಿ ನನಗೆ ಒಳ್ಳೆ ರೀತಿಯಲ್ಲಿ ಒಂದು ಜನರಿಗೆ ಒಂದು ಒಳ್ಳೇದಾಗಲಿ ಅಂತೇಳಿ ನಾನು ಇನ್ನೂ ನನ್ನ ಆತ್ಮದಲ್ಲೇ ನಾನು ನಿಜತೆ ಅಲ್ಲ ಸತ್ಯದಿಂದ ಕೇಳ್ಕೊಳ್ಳೋದಂದರೆ ನನ್ನ ಗ್ರಾಮದಲ್ಲೇ ಹೆಣ್ಣು ಮಗಳಂತೇಳಿ ನನ್ನ ಚಲಾವಣೆ ನಿಂದಿಸಿ ಗೆದ್ದು ನನ್ನ ಈಗಾದರೂ ಊರಿನವರು ಹೆಣ್ಣು ಮಗಳಂತ ಕಾಣ್ತಾರೆ ಹೊರತಾಗಿ ಅದ್ರ ಬೇರೆ ಭೇದ ಅಂತೂ ನನ್ನ ಪಂಚಾಯತ್ ಒಳಗೆ ನೋಡಲಿಲ್ಲ. ಎಲ್ಲಿ ಹೋದರೂ ನನ್ನ ದಾರಿ ಮೇಲೆ ನಿಂತು ನಿಲ್ಲಿಸಿ ಮೇಡಮ್ ನಮಸ್ತೆ ಅಂತೇಳಿ ಕೈ ಮಾಡಿ ಅವ್ರು ಕೇಳ್ತಾರೆ ಹೊರತಾಗಿ ನಾನು ಕೀಳು ಜಾತಿಯವಳು ಅಂತೇಳಿ ನಾನು ಹಿಂದಕ್ಕೆ ಸರಿಸಿ ಅವ್ರು ಕಾಣಲಿಲ್ಲ. ನನಗೆ ಈಗ ಆ ಆತ್ಮದಲ್ಲಿ ಅವರು ಎಲ್ಲಿದ್ದಲ್ಲಿ ಕೈ ಮುಗಿತಾರೆ ಅಂದಮೇಲೆ ನನ್ನ ಆತ್ಮ ಅವರಿಗೆ ಸಂತೋಷದಿಂದ ನಾನು ಎಷ್ಟು ಕೆಲಸ ಆದರೂ ಅವ್ರು ನಿಲ್ಲಿಸಬಾರ್ದು ಅನ್ನೋದು ಆತ್ಮದಲ್ಲಿ ಇಟ್ಕೊಂಡು ನಾನು ಅವ್ರಿಗೆ ಒಂದು ಗಳಿಗೆ ಕಾಸಬಾರ್ದಲ್ಲ ಬಂದವ್ರ ಜನರು ಅಂತೇಳಿ ನನ್ನ ಆತ್ಮದಲ್ಲಿ ಸಂತೋಷದಿಂದ ಇಟ್ಕೊಂಡೆ ಸರ್. ಈಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿದ್ದೇ ಸ್ವಾರಸ್ಯ. ಕಳೆದ ಕೆಲ ವರ್ಷಗಳ ಹಿಂದೆ ಕಾಪು ತಾಲೂಕಿನಿಂದ ಕುಂದಾಪುರ ತಾಲೂಕಿಗೆ ಕೂಲಿ ಕೆಲಸ ಅರಸಿ ಬಂದಿದ್ದ ಭೀಮವ್ವ ಅವರನ್ನ ಇಲ್ಲಿನ ಪಂಚಾಯತ್ ಮಾಜಿ ಸದಸ್ಯ ಕರಣ್ ಕುಮಾರ್ ಎಂಬುವರು ಕೂಲಿ ಕೆಲಸಕ್ಕೆ ನಿಯೋಜನೆ ಮಾಡ್ತಾರೆ. ಹೀಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವುದರ ಜೊತೆಗೆ ಮಗನನ್ನ ದೇಶ ಕಾಯುವ ಯೋಧನನ್ನಾಗಿ ಮಾಡಿರುವ ಈಕೆ ತನ್ನ ಗ್ರಾಮದ ಸೇವೆ ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನೋದನ್ನ ಅರಿತಂತಹ ಕರಣ್ ಈಕೆಯ ಮನವೊಲಿಸಿ ಚುನಾವಣೆಯಲ್ಲಿ ಎಸ್ಟಿ ಮೀಸಲಾತಿ ಇದ್ದ ಸ್ಥಾನಕ್ಕೆ ನಿಲ್ಲಿಸ್ತಾರೆ. ಹೀಗೆ ಚುನಾವಣೆಗೆ ನಿಂತ ಭೀಮವ್ವ ಗೆದ್ದ ಬಳಿಕವೂ ಮತದಾರರ ನಂಬಿಕೆಯನ್ನ ಉಳಿಸಿಕೊಂಡು ಬಂದಿದ್ದಾರೆ. ನಿಜವಾದ ಬಡತನದ ಕಷ್ಟ, ಆಧಾರ್, ರೇಷನ್ ಕಾರ್ಡ್ನಂತಹ ಸೇವೆಗಳಿಗೆ ಅಲೆದಾಟದ ಕಷ್ಟವನ್ನ ಅನುಭವಿಸಿರುವಂತಹ ಭೀಮವ್ವ ಅಧ್ಯಕ್ಷೆಯಾದ ಬಳಿಕ ಗ್ರಾಮದ ಜನರನ್ನ ಪಂಚಾಯತ್ ಕಚೇರಿಯಲ್ಲಿ ಕಾಯುವ ಕಷ್ಟವನ್ನ ಈವರೆಗೂ ಕೊಟ್ಟಿರುವಂತ ಜನರ ಸೇವೆಗೆ ತಕ್ಷಣ ಸ್ಪಂದಿಸಿ ಗ್ರಾಮದ ಜನರ ನಂಬಿಕೆ ಇನ್ನಷ್ಟು ಗಟ್ಟಿಗೊಳಿಸಿದ್ದಾರೆ ಭೀಮವ್ವ. ನಾವು ಮೊದಲ ಕರುಣ್ ಪೂಜಾರಿ ಅಂತೇಳಿ ಅವರು ಕಾಂಟ್ರಾಕ್ಟ್ ಕೆಲಸದಲ್ಲಿ ನಾನು ನನ್ನ ತೋಟ ಕೆಲಸದಲ್ಲಿ ಕೆಲಸ ಮಾಡಿದವು ಪರಿಚಯ ಅವರಿಗೆ ನಮಗೆ. ಆಮೇಲೆ ನಮ್ದು ಕರುಣ್ ಪೂಜಾರಿ ಏನು ಮಾಡಿದ್ರು ನಮಗೆ, ಮೇಡಮ್ ನೀನು ಇಲೆಕ್ಷನ್ ಬೇಕು ನಮ್ಗೆ ಇಲ್ಲಬೇಕಂತ ಹೇಳಿದ್ರು. ನಾವು ಕೆಲಸ ಮಾಡಿ ಬದುಕು ತಿನ್ನುವಂಥ ಹೊಸ್ತಾಗಿದ್ದೆ ಸರ್, ನಮ್ಗೆ ಅದು ಆಗ್ತಿಲ್ಲ ಅಂದ್ರೆ ಇಲ್ಲ ಇದು ನೋಡು ನಾನಿದ್ನೆಲ್ಲ ಅಂತೇಳಿ ಒಂದು ಸಮಯದಲ್ಲಿ ನಮ್ಗೆ ಅಕ್ಕನ ಸರಿ ಮಾಡಿ ಇಲೆಕ್ಷನ್ ನಿಲ್ಲಿಸಿದ್ರೆ ಇಲೆಕ್ಷನ್ ಗೆದ್ದು ಬಂದ ಮೇಡಮ್ಮ. ಪುನಃ ಅವರಿಂದ ಮತ್ತು ಅಧ್ಯಕ್ಷರ ಸೀಟ್ ಹಣ್ಣು ಕುಂದಿರ್ಬೇಕಾದ್ರೆ ನಾನು ಕರುಣ್ ಪೂಜಾರಿಯಿಂದ ಇಲ್ಲಿ ಬಂದು ಈ ಸ್ಥಾನದಲ್ಲೇ ಕುಂತಿಸಿದ್ರು. ನಾನಂದ್ರೆ ನಿಯತಿಂದ ಬಂದಿದ್ದಲ್ಲ, ನಾನು ನಿಯತಿಂದ ಮಾಡಿ ಹೋಗ್ಬೇಕು, ನನ್ನ ಸೇವೆ ನಾನು ಮಾಡಿ ಕೊಟ್ಟು ಅವ್ರಿಗೊಂದು ಹೋದಾಗಿ ಅನ್ಸ್ಕೋಬೇಕಂತೇಳಿ ನಾನು ಇಲ್ಲಿಗೆ ಬೆಲೆಗೆ ಬಂದು ಅವ್ರು ಕುಂಸಿ ಸ್ಟಾಂಡಿಗೆ ಅಂತೇಳಿ ನಾನು ಒಂದು ಅವ್ರು ಹೇಳ್ದಂಗೆ ಕೇಳಿ ನಾನು ಒಂದು ದೇವ್ರ ಸೇವೆ ಮಾಡಿ ಹೋಗ್ಬೇಕಂತೇಳಿ ನಂಗೆ ಜನರದ್ದು ನಮ್ಮ ದೇವ್ರದಿಂದ ಒಂದು ಒಳ್ಳೆ ರೀತಿಯಲ್ಲಿ ಇಲ್ಲಿ ಬಂದು ಕುಂತೇನೆ ಅಂತೇಳಿ ನಾನು ಒಂದು ಕಷ್ಟದಲ್ಲಿ ಬಿಸಿಲಲ್ಲಿ ಕೆಲಸ ಮಾಡಿ ಬಂದು ನಾನು ಮತ್ತೆ 4 ಗಂಟೆಗೆ ಬಂದು ನಾನು ಇಲ್ಲಿದೊಂದು ಸೇವೆ ಮಾಡಿ ಸೈನ್ ಎಲ್ಲ ಮಾಡಿ ಹೋಗ್ತೀನಿ ಮೇಡಮ್. ಒಟ್ಟಾರೆ ಸಂಕಷ್ಟದ ಸಮಯದಲ್ಲೂ ಪ್ರಾಮಾಣಿಕತೆ ಗಟ್ಟಿಯಾಗಿದ್ರೆ ದೇವರು ಕೈ ಬಿಡಲ್ಲ ಅನ್ನುವುದು ಭೀಮವ್ವ ಜೀವನದಲ್ಲಿ ಸಾಬೀತಾಗಿದೆ. ಪ್ರಾಮಾಣಿಕ ಜನಪರ ಕೆಲಸ ಮತದಾರರ ಮನಸ್ಸನ್ನ ಗೆಲ್ಲಬಹುದು ಅನ್ನುವುದನ್ನ ಈ ಮೂಲಕ ಭೀಮವ್ವ ತೋರಿಸಿಕೊಟ್ಟಿದ್ದಾರೆ. ಭೀಮವ್ವ ಅವರ ಈ ಸರಳ ಪ್ರಾಮಾಣಿಕತೆ ಜೀವನ ಸೀಟಿಗಾಗಿ ತಿಕ್ಕಾಟವನ್ನ ನಡೆಸುವಂತಹ ಜನಪ್ರತಿನಿಧಿಗಳಿಗೆ ಮಾದರಿಯಾಗಬೇಕಾಗಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 2022 ಉಡುಪಿ. ಇದು ಭೀಮವ್ವರ ಯಶಸ್ಸಿನ ಸಾಧನೆಯ ಕತೆ. ಆ ರೋಚಕ ಕಥೆಯನ್ನು ತಾವು ಕೇಳ್ಕೊಂಡು ಬಂದ್ರಿ. ಜೊತೆಗೆ ಇಲ್ಲಿ ಹೆಮ್ಮೆ ಆಗುವಂತಹ ವಿಚಾರ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಅನೇಕ ಸಮಸ್ಯೆಗಳು ಬರುತ್ತೆ, ಕಷ್ಟ ಸವಾಲುಗಳು ಹೆಜ್ಜೆಗೂ ಕೂಡ ಇರುತ್ತೆ. ಆದರೆ ಸಂಕಷ್ಟದ ವಿಚಾರದಲ್ಲಿ ಮನುಷ್ಯ ಸಾಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರುವಂತಹ ಹೆಜ್ಜೆಯನ್ನು ಇಟ್ಟರೆ ದೇವರು ಕಂಡುಬಿಡ್ತಾನೆ, ದೇವರು ಕೂಡ ಆಶೀರ್ವಾದ ಮಾಡ್ತಾನೆ, ದೇವರು ಕೂಡ ನಮ್ಗಳನ್ನು ಯಶಸ್ಸಿನ ಹಾದಿಯಲ್ಲಿ ನಿಲ್ಲಿಸ್ತಾರೆ ಅನ್ನೋದಕ್ಕೆ ಈ ಮಹಿಳೆಯು ಕೂಡ ಸಾಕ್ಷಿ ಆಗ್ತಾರೆ. ದೂರದ ಬಾಗಲಕೋಟೆಯಿಂದ ಉಡುಪಿ ಜಿಲ್ಲೆಗೆ ಬರ್ತಾರೆ, ಕೃಷ್ಣನಗರಿಗೆ ಬರ್ತಾರೆ. ಆ ಶ್ರೀಕೃಷ್ಣ ಪರಮಾತ್ಮ ಅವರ ಕೈಯನ್ನು ಹಿಡಿದಿದ್ದಾರೆ ಪ್ರಾಮಾಣಿಕತೆಗೆ, ಅವರ ಪರಿಶ್ರಮಕ್ಕೆ, ಅವರ ಶ್ರದ್ಧೆಗೆ. ಹಾಗಾಗಿ ಕುಂದಾಪುರದ ಒಂದು ಗ್ರಾಮದ ಅಧಿಕಾರದ ಚುಕ್ಕಾಣಿಯನ್ನು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭೀಮವ್ವ ಅವರು ಹಿಡಿದಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೇರವಾಗಿ ಈ ಸಾಧಕ ಮಹಿಳೆ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಭೀಮವ್ವ ಅವರೇ ನಮಸ್ತೆ. ಮೇಡಮ್ ಭೀಮವ್ವ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಭೀಮವ್ವ ಅವರೇ, ಕೇಳ್ತಾ ಇದೆಯಾ? ಕೇಳ್ತಾ ಸರ್. ನಮಸ್ತೆ. ನಮಸ್ತೆ ನಮಸ್ತೆ ಭೀಮವ್ವ ಅವರೇ, ಕೇಳ್ತಾ ಇದೆಯಾ ಮೇಡಮ್? ಕೇಳ್ತಾ ಸರ್. ಕೇಳ್ತಾ ಇದೆಯಲ್ಲ.
ಓಕೆ ಭೀಮಾ ಅವರೇ, ಹಾ ಕೇಳ್ತ ಹೆಮ್ಮೆ ಆಗುತ್ತೆ, ಓಕೆ ಸರ್. ಬಹಳ ಹೆಮ್ಮೆ ಆಗುತ್ತೆ ತಮ್ಮ ಬಗ್ಗೆ. ಮೊದಲದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಅದಕ್ಕಿಂತಲೂ ಕೂಡ ಮೊದಲನೇದಾಗಿ ಬಹಳ ಹೆಮ್ಮೆ ಇದೆ, ಗೌರವ ಇದೆ, ಅಭಿಮಾನ ಇದೆ. ಯಾಕಂದ್ರೆ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿರುವಂತಹ ಒಂದು ಮಹಿಳೆ ತಾವು. ಹಾಗಾಗಿ ಶಬ್ಬಾಷ್ ಭೀಮವ್ವ ಅನ್ನುವಂಥ ಟೈಟಲ್ ನಾವು ಕೊಟ್ಟಿದ್ದೇವೆ. ಅನಂತರ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಧನ್ಯವಾದಗಳು ಭೀಮಾ ಅವರೇ. ಒನ್ಸ್ ಅಗೇನ್ ಅಭಿನಂದನೆಗಳು ತಮಗೆ. ನಾನು ಮಾತನಾಡ್ತೀನಿ. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ನಮ್ಮ ಜೊತೆ ಇನ್ನೊಬ್ರು ಗಣ್ಯ ವ್ಯಕ್ತಿ ಇದ್ದಾರೆ, ಅತಿಥಿ ಇದ್ದಾರೆ. ಇವರನ್ನ ಪರಿಚಯ ಮಾಡ್ಕೊಡ್ಲೇಬೇಕು. ಯಾಕಂದ್ರೆ ಭೀಮವ್ವ ಅವರು ಇವತ್ತು ಈ ಸ್ಥಾನದಲ್ಲಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಗಿದ್ದಾರೆ ಅಂತ ಬಂದಾಗ ಆ ಒಂದು ವಿಚಾರದಲ್ಲಿ ಆ ಯಶಸ್ಸಿನಲ್ಲಿ ಹಿಂದಿರುವಂತಹ ವ್ಯಕ್ತಿಯೂ ಕೂಡ ಹೌದು. ಮಾಜಿ ಸದಸ್ಯರು, ತಲ್ಲೂರು ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು ಕರಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಕರಣ್ ಕುಮಾರ್ ಅವರಿಗೆ. ನಮಸ್ತೆ ಸರ್, ಧನ್ಯವಾದಗಳು. ನಮಸ್ತೆ ಸರ್. ಕರಣ್ ಕುಮಾರ್ ಅವರು, ತಮಗೂ ಕೂಡ ಅಭಿನಂದನೆಗಳು. ಮೊದಲನೇದಾಗಿ ತಾವುಗಳು ಕೂಡ ಅಂದ್ರೆ ಇವತ್ತು ಭೀಮಾ ಅವರನ್ನು ನಾವು ಏನು ನೋಡ್ತಾ ಇದ್ದೇವೆ, ಈ ಒಂದು ಸ್ಫೂರ್ತಿದಾಯಕ ಕಥೆಗಳನ್ನು ನಾವು ಹೇಳಬೇಕು ಅಂತ ಹೇಳಿದ್ರೆ ಇದರ ಹಿಂದಿರುವಂತಹ ವ್ಯಕ್ತಿಯು ಕೂಡ ಹೌದು. ತಮ್ಮ ಒಂದು ಒಳ್ಳೆಯ ಮನಸ್ಸು, ಹಾಗಾಗಿ ಅವರ ಪರಿಶ್ರಮ, ಅವರ ಪ್ರಾಮಾಣಿಕತೆ, ತಮ್ಮಲ್ಲಿರುವಂತಹ ಒಳ್ಳೆಯ ಮನಸ್ಸು ಇವೆಲ್ಲವೂ ಕೂಡ ಒಂದು ಒಳ್ಳೆಯ ಸಮಾಜ ಕಟ್ಟುವಲ್ಲಿ ಪ್ರೇರೇಪಣೆಯಾಗಿರುವಂಥದ್ದು. ಹಾಗಾಗಿ ಇಬ್ಬರಿಗೂ ಕೂಡ ಒನ್ಸ್ ಅಗೇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಾನು ನೇರವಾಗಿ ಈ ಒಂದು ಸ್ಫೂರ್ತಿದಾಯಕವಾಗಿರುವಂತಹ ಮಹಿಳೆ, ನಮಗೆಲ್ಲರಿಗೂ ಕೂಡ ದಾರಿದೀಪ ಅಂತಲೇ ಹೇಳ್ಬೋದು. ಎಸ್, ಭೀಮಾ ಅವರು. ಭೀಮಾ ಅವರೇ, ಹೆಂಗಿದ್ದೀರಾ ಮೇಡಮ್? ಆರಾಮಿದ್ ಸರ್, ನೀವ್ ಆರಾಮಿದ್ರೆ? ನಾನು ಆರಾಮಿದ್ದೀನಿ ಮೇಡಮ್. ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ಮೇಡಮ್ ತಮ್ಮ ಸಾಧನೆಯನ್ನ ನೋಡಿ. ಅಂಡ್ ಇದು ದೇವರು ದೇವರು ಇದ್ದಾರೆ. ಅಂಡ್ ಕಷ್ಟಪಟ್ಟವರಿಗೆ ದೇವರು ಯಾವುದು ಕೂಡ ಕೈ ಬಿಡಲ್ಲ ಅನ್ನೋದಕ್ಕೆ ತಾವು ಸಾಕ್ಷಿ ಮೇಡಮ್. ಏನ್ ಹೇಳ್ತೀರಾ? ಹೌದ್ ಸರ್, ದೇವ್ರು ಇದ್ದಾರೆ, ಇಲ್ಲ ಅನ್ನೋದಿಲ್ಲ. ಕಷ್ಟದವ್ರಿಗೆ ದೇವ್ರು ಎಲ್ಲಾದ್ರೂ ಕೈ ಬಿಡ್ಲ ಸರ್. ಎಂದೆಲ್ಲ ಮುಂದೆ ಅಂತ ದೇವ್ರ ಕಣ್ ತೆಗಿತಾರ ಅಲ್ವಾ? ಭೀಮಾ ಅವರೇ, ನಂಗೆ ಖುಷಿ ಆಯ್ತು. ನಿಮ್ಮನ್ನ ನಾನು 2 ದೃಶ್ಯಾವಳಿಗಳಲ್ಲಿ ನೋಡಿದೆ. ಒಂದು ದೃಶ್ಯಾವಳಿಗಳಲ್ಲಿ ತಾವು ಪಾತ್ರೆಯನ್ನ ಸ್ವಚ್ಛಗೊಳಿಸ್ತಾ ಇದ್ದೀರಾ, ಮುಸ್ರೆ ತಿಕ್ತಾ ಇದ್ದೀರಾ. ಇನ್ನೊಂದು ದೃಶ್ಯಾವಳಿಯಲ್ಲಿ ದೊಡ್ಡದಾಗಿರುವಂತಹ ಕುರ್ಚಿ ಇದೆ. ಆ ಕುರ್ಚಿಯಲ್ಲಿ ತಾವು ಕೂತ್ಕೊಂಡಿದ್ದೀರಾ. ಅಲ್ಲಿ ಕೆಲವು ಏನೋ ಆರ್ಡರ್ ಕಾಪಿಗಳಿಗೆ ಸೈನ್ ಆಗ್ತಾ ಇದ್ದೀರಾ. ನಿಮ್ಮ ಮುಂದೆ ಜನರು ಬಂದು ಕೂತ್ಕೊಂಡು ಅವರ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನೋಡಿದಾಗ ಭೀಮಾ ಅವರು ಒಂದ್ ಕಡೆ ತಮ್ಮ ಕೆಲಸ, ಇನ್ನೊಂದ್ ಕಡೆ ತಮಗೆ ದೇವರು ಕೊಟ್ಟಂತ ಈ ಒಂದು ಯಶಸ್ಸು ಅಥವಾ ಈ ಒಂದು ಒಳ್ಳೆಯ ವರ, ಯಾವುದು ಭೀಮಾ ಅವರಿಗೆ ಬಹಳ ಇಷ್ಟ? ಈ 2ರಲ್ಲಿ ನಾನು ಮೊದಲನೇದಾಗಿ ಎಲ್ಲಿಂದ ಬರ್ತೇನೆ? ಏನ್ ಹೇಳ್ತೀರಾ ಭೀಮಾ ಅವರೇ? ಏನ್ ಹೇಳ್ತೀರಾ ಈ ಒಂದು ಯಶಸ್ಸಿನ ಬಗ್ಗೆ? ಎಸ್ ಭೀಮಾ ಅವರೇ, ಹೇಳುತ್ತೆ ಸರ್. ನಿಮ್ಗೆ ಕೇಳ್ತಾ ಇದೆಯಾ ಭೀಮಾ? ಕೇಳ್ತ ಸರ್, ಮಾತಾಡಿ ಭೀಮಾ ಅವರೇ. ನಾವು ಐತಲ್ಲ ಸರ್, ಈಗ ನಮ್ಮ ಗ್ರಾಮದಲ್ಲೇ ನಮ್ದು ಅವ್ರು ನಿಲ್ಸಿರಂದ್ಮೇಲೆ ನಂಗೆ ತುಂಬಾ ನಮ್ಮ ತಲ್ಲೂರು ಗ್ರಾಮದವರು, ನಂದ ಊರಿನವ್ರಂತ ಹೆಣ್ಮಳ್ ನಿಲ್ಸಿರ ಅಂತೇಳಿ ನಾನು ಬಡವ್ರು ಅನ್ನೋದಿಲ್ಲ, ಶ್ರೀಮಂತಿಯರ್ ಅನ್ನೋದಿಲ್ಲ. ನಂಗೆ ಕೆಲ್ಸಕ್ಕ ಹೋಗಿ ಅವ್ರು ಎಲ್ಲದಕ್ಕೂ ನಂಗ್ ಟೈಮ್ ಕೊಟ್ರ ಅಂದ್ಮೇಲೆ ನಾನ್ ಜನರನ್ನ ಒಂದ್ ಅಣಸಕ್ ಹೋಗ್ಬಾರ್ದು. ನಿಜ. ನಾನು ಆಗಿನ ಕಾಲಲ್ಲಿ ಒಂದು ರೇಷನ್ ಕಾರ್ಡ್ ಮಾಡುವಾಗ ಒಣಸೆಯಲ್ಲಿ 5 ದಿನ ನಿಂತಿದ್ದೆ ನಾನು ಒಂದು ರೇಷನ್ ಕಾರ್ಡ್ ಅಲ್ಲಿ. ಹಾಗೆ ನನ್ನ ಆತ್ಮದಲ್ಲೇ ನಾನು ಇಷ್ಟುವರೆಗೆ ಕಾಸಕ್ಕೂ ಹೋಗ್ಬಾರ್ದು. ನನ್ ಜನರು ನಾವ್ ಇವಾಗಿಲ್ಲ ನಾವ್ ನೆನೆಸ್ಕೊಂತಾರ ಅಂತೇಳಿ ನನ್ನ ಊರ ಹೆಣ್ಮಗಳಂತೇಳಿ ಅವ್ರು ಬಾವಿಯಲ್ಲಿ ಬಂದ್ರು ಸಾಕು ನನಗಂತೇಳಿ ನನ್ನ ಹೆಮ್ಮೆಲೆ ನಾನು ಕೆಲ್ಸಕ್ಕೆ ಹೋಗಿ ಬಂದ್ರು ನಾನು 5 ಗಂಟೆ ಅಡ್ಡಿಲ್ಲ 4 ಗಂಟೆ ನಾನು ಪಂಚಾಯತಿ ಗ್ರಾಮದಲ್ಲಿ ಒಳಗ್ ಹೋಗಿ ನನ್ನಲ್ಲೇ ಸೇವೆ ಮಾಡಿ ನಾನು ಬರ್ಬೇಕನ್ನೋದು ನನ್ನ ಆತ್ಮಲ್ಲೇ ತುಂಬಾ ಇತ್ತು ಸರ್. ಮತ್ತೆ ನನ್ನ ಕರುಣ ಪೂಜೆಯಿಂದ ನಂಗೆ ಅವ್ರಿಗೆ ಅದ್ಮಾನಿಂದ ನಾನು ಒಂದವ್ರಿಗೆ ಮರ್ಯಾದೆ ತರಬೇಕು. ಅವ್ರು ನಿಲ್ಸಿದ್ರಲ್ಲ ಹೋರಾಟದಲ್ಲಿ ಅಡ್ಡಾಡಿ ಮಾಡಿದ್ರಲ್ಲ ಕಷ್ಟ ಬಿಟ್ಟಂತೇಳಿ. ಇದೊಂದು ಬಾಗಲಕೋಟೆದೊಂದು ಲೇಡೀಸ್ ಹೆಂಗ್ಸಿನ್ ತಂದು ಎಂತ ಕರುಣ ಅಂತೇಳಿ ಅವ್ನಿಗೆ ಹೇಳಿಸ್ ಹೋಗ್ಬಾರ್ದಲ್ಲ ನನ್ನ ಹತ್ರ ಹೆಮ್ಮೆ ಇತ್ತು ಸರ್. ಅದೇ ಅವ್ರ ಹತ್ರ ನಾನು ದೇವ್ರ ಹತ್ರ ಕೇಳಿ ಒಂದ್ ಹೆಮ್ಮೆಯಿಂದ ನಾನೊಂದು ಜನರಿಂದ ಒಂದು ಒಪ್ಪಿಗೆಯಿಂದ ಒಂದು ಹೋದಂದು ಒಣಸ್ಕೊಂಡು ಹೋಗ್ಬೇಕು ಹೊರತಾಗಿ ನಾನೊಂದು ಕೆಟ್ಟಾಗಿ ಹೋಗ್ಬಾರ್ದು ಅಂತೇಳಿ ನನ್ನ ಹೆಮ್ಮೆದಲ್ಲೇ ನಾನು ಹೇಳ್ಕೊಂಡೆ. ಓಕೆ ಭೀಮಾ ಅವರೇ, ಅನ್ಕೊಂಡಿದ್ದ ನೀವು 27 ವರ್ಷಗಳ ಹಿಂದೆ ಅಲ್ವಾ ಇಲ್ಲಿ ಉಡುಪಿಗೆ ಬಂದಿರುವಂತದ್ದು ಅಲ್ವಾ? ಈ ಹಿಂದೆ ಏನ್ ಮಾಡ್ತಾ ಇದ್ರಿ ಭೀಮಾ ಅವರು ಬಾಗಲಕೋಟೆಯಲ್ಲಿ? ಅಂಡ್ ತಮ್ಮ ಒಂದು ಜೀವನ ಯಾವ ರೀತಿ ಇತ್ತು? ಅಂಡ್ 27 ವರ್ಷಗಳ ಹಿಂದೆ ಬಂದಿರುವಂತಹ ಭೀಮವ್ವ ಇವತ್ತು ಅಧ್ಯಕ್ಷೆಯಾಗಿರುವಂತ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ, ಹೆಮ್ಮೆ ಆಗುತ್ತೆ. ಏನ್ ಹೇಳ್ತೀರಾ ತಮ್ಮ ಒಂದು ಈ ಒಂದು ಜರ್ನಿಯ ಬಗ್ಗೆ? ಅಂದ್ರೆ 27 ವರ್ಷ ಅಲ್ಲಿಂದ ಇಲ್ಲಿಗೆ ಬರ್ತೀರಾ, ಹೇಳಿ ಮೇಡಮ್.
20 ವರ್ಷದಿಂದ ಸರ್ ನಾವು ಹಿಂಗೆ ಕೆಲಸ ಮಾಡ್ಕೊಂತ ಇದ್ದಾರಲ್ಲ, ಹಾ ಕಾಂಕ್ರೀಟ್ ಕೆಲ್ಸಕ್ಕೆ ಹೋಗ್ತಿದ್ವಿ ಸರ್. ಯಾಕಂದ್ರೆ ನಮ್ಮ ಮಕ್ಕಳು ಒಂದ್ ಇದ್ದೇ ಕಲ್ಲೆ ಅಂತೇಳಿ ನಮ್ಮ ಗಂಡ ಕಲ್ತವ್ರಲ್ಲ, ನಾವು ಕಲ್ತವ್ರಲ್ಲ. ಹ್ಮ್ ಅದೇ ನಮ್ಮ ಮನೆ ಸಂಸಾರ ನಾನ್ ಕಾಣ್ಕೊಂಡ್ ನನ್ ಮಕ್ಕಳಿಗೆ ಒಂದ್ ಇದ್ದೇ ಕಲ್ಸಿರಿ, ಏನಾದ್ರು ಒಂದ್ ದೇವ್ರು ಸಣ್ಣ ಒಂದ್ ಇದ್ದೇದಲ್ಲ ನನ್ ಗೋರ್ಮೆಂಟ್ ಸಿಕ್ಕ್ರು ಸಾಕ, ಜೋದಲ್ಲಿ ನನ್ ಮಕ್ಳು ಹೋದ್ರು ಸಾಕು ನನಗೆ. ಹ್ಮ್ ನಾನು 4 ಮಕ್ಕಳು ಶಾಲೆಯಲ್ಲಿ ಎಷ್ಟೋ ಕಷ್ಟ ಆದ್ರೆ ಮನೆ ಕೆಲಸ ಮಾಡಿ ನಾನು ಕಲ್ಸ್ಕೋಬೇಕನ್ನೋದಂತೇಳಿ ಹ್ಮ್ ನಾನು ಫಸ್ಟ್ ಉಡುಪಿ ಕಾಪು ಮಾರಮ್ಮನ ದೇವಸ್ಥಾನ ಹತ್ರ ಸಣ್ಣ ನನ್ನ ಫಸ್ಟ್ನೇ ಮಗನ್ ಕರ್ಕೊಂಡ್ ಹೋದ ನಾನ್ ಕೆಲಸ ಮಾಡಿದವ. ಹಾ 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 2 ಮಕ್ಕಳು ಆದ್ಮೇಲೆ ಸರ್ ನನಗೆ ಶಿವಾನಂದ ರಂಗಪ್ಪ ಅಂತ ಹೇಳಿ ಆದ್ಮೇಲೆ ನಾನು ಇಲ್ಲಿದೆ ಕಾಪು ಉಡುಪಿಯಲ್ಲಿ ಬಂದೆ. ಹಾ ಉಡುಪಿಯಲ್ಲಿ ಬಂದು ನಾನು ಇಂದ್ರಳಿ ಶಾಲೆಯಲ್ಲಿ ಅಂತೇಳಿ ನಮ್ಗಲ್ಲಿ ನಂದು ಅಲ್ಲೇ ಮಕ್ಕಳು ಶಾಲೆಗೆ ಹಾಕಿದೆ. ಹಾ ದೊಡ್ಡ ಮಗನ 1ನೇತಿ ಸೇರ್ಸಿದೆ, ಸಣ್ಣ ಮಗನ 2ನೇ ಶಿವನ್ 1ನೇತಿ ಬಾಲೋಡಿ ಕಳ್ಸಿದ್ ಸರ. ಹಾ ಅಲ್ಲಿ ನಾನು ಒಂದ್ 6 ವರ್ಷ ಕೆಲಸ ಮಾಡ್ಕೊಂಡೆ. ಹಾ ಹಾ 6 ವರ್ಷ ಕೆಲಸ ಮಾಡ್ಕೊಂತ ನನ್ನ ತಂಗಿ ಅನ್ನೋರು ಒಬ್ರು ಇಲ್ಲೇ ಕುಂದಾಪುರ ಆಗಿದ್ರು. ಹಾ ಆಮೇಲೆ ನಾನು ಕುಂದಾಪುರಕ್ಕೂ ಬಂದೆ ಕೆಲ್ಸಕ್ಕ. ಹಾ ಒಬ್ಬ ಮಗಂದ ಅಲ್ಲಿಗೆ 7ನೇತಿ ಶಾಲಿ ಮುಗಿತಿ, ಒಂದ್ ಮಗಂದ 5ನೇ ಶಾಲಿ ಮುಗಿತಿ. ಆದ್ರೆ ಇರ್ಲಿ ಅಂತೇಳಿ ನನ್ ಮಕ್ಕಳು ಶಾಲೆಯಲ್ಲಿ ಇರ್ಲಿ ಅಂತೇಳಿ ನಾನು ಶಾಲೆಗೆ ಹಚ್ಕೊಂತ ಇಲ್ಲಿ ಕೆಲಸ ಮಾಡಿದ್ ನಾನು. ಓಕೆ ಹಾ 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 ಕೆಲ್ಸ ಮಾಡ್ಕೊಂತೆ ನನ್ ಮಕ್ಕಳಿಗೆ ಇದ್ದೇದಲ್ಲೇ ನನ್ ದೊಡ್ಡ ಮಗಂದ ಒಂದ್ ಸ್ವಲ್ಪ ಅವ್ರ ಇದ್ದೇದಲ್ಲೇ ಸರಿ ಓದ್ಕೆ ಆಗ್ಲಿಲ್ಲ, ನನ್ 3 ಮಕ್ಕಳ ಕಲೀಲಿ ಅಂತ ಹೇಳುತ್ತೆ ಕಳ್ಸಿದೆ. ಇಲ್ಲೇ ಮೂಡುಗದ್ರಲ್ಲಿ ನನ್ನ ಶಿವನ ಮಗ ಒಂದು ಹ್ಮ್ ರೋಣಿ ಮೂಡು ಗುದಿಯಲ್ಲಿ ಶಾಲೆಯಲ್ಲಿ ಹಾ ಟ್ರೈನಿಂಗ್ ಆಗಿ ಅವಂಗೊಂದ್ ಆರ್ಮಿದಲ್ಲೇ ನನ್ ಮಗಗೊಂದ್ ಜೋಬಿ ಸಿಕ್ಕಿತ್ತು. ಓಕೆ 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 ಹಾ ಹಾ ಹಾಗೆ ಹಾ ನಮ್ಮ ಇನ್ನೊಂದ್ ಮಗ ಇಲ್ಲೇ ತಲ್ಲೂರು ಶಾಲೆ ಹಾ ನಮ್ಗೆ ಹಾ ಅಲ್ಲೇ ಶಾಲೆಗೆ ಹಾಕಿದೆ ಮಕ್ಕಳಿಗೆ. ಹಾ ಆಮೇಲೆ ನಾವು ಹಿಂಗೆ ಒಂದು ಕೂಲಿ ಕೆಲಸ ಮಾಡ್ಕೊಂತ ಹೋಗುವಾಗ ನಮ್ಗೆ ಕರುಣ್ ಪೂಜಾರಿ ಅಂತೇಳಿ ಅವ್ರ ಹಳೆಯ ಹಾ ನಮ್ಗೆ ವಿಮುಖ ನಮ್ಗ 10 ಜನ ಬೇಕು ಇವತ್ತ ಕೆಲ್ಸಕ್ಕ ಅಂತ ಹೇಳಿದ್ರು. ಹಾ ಅಡ್ಡಿಲ್ಲ ನಾನ್ ಬರ್ತೆ ಕಳ್ಸಿ ಕೊಡ್ತೆ, ನಾನು ಒಂದ್ ಬದಿ ಬೇರೆ ಹೋಗ್ತೆ, ನಿಮ್ಗೂ ಒಂದ್ 4 ಜನ ಕೊಡ್ತೆ ಅಂತ ಹೇಳಿದೆ ಸರ್ ನಾನು. ಓಕೆ ಹಾ ನನ್ ತಂದೆ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಅವ್ರ ಹಳೆಯ ನಮ್ಗೆ ಪರಿಚಯ, ಅವರಿಂದ ಅವ್ರು ನಮ್ಮ ಕರುಣ್ ಪೂಜಾರಿ ಪರಿಚಯ. ಹಾ 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 ಹಂಗಾಗಿ ನಮ್ಗೆ ಕಾಂಕ್ರೀಟ್ ಅವ್ರು ಕೂಡ ನಾನ್ ಕೆಲಸ ಮಾಡ್ಕೊಂತ ತುಂಬಾ ಅಂದ್ರೆ ಒಂದ್ 5-6 ವರ್ಷ ಅಲ್ಲೇ ನಾವು ಹಂಗೆ ಕೆಲಸ ಮಾಡುದು, ಮನೆಗ್ ಬರುದು, ಸಂಬಳ ಇಸ್ಕೊಳ್ಳೋದು ಹಿಂಗೆ ಮಾಡ್ತಾರ. ಹಾ ಒಂದು ದಿನ ಅವ್ರು ಕರ್ದಕ್ಕೆ ಅವ್ರನ್ನವ್ರು ಏನಂದ್ರೆ ಇಲ್ಲ ನೀವು ಈ ಸಲ ಎಲೆಕ್ಷನ್ ನಿಲ್ಬೇಕು ಅಂದ್ರು. ಓಕೆ ಹಾ ನಾನ್ ಹೇಳಿದೆ ನನ್ ಮಕ್ಕಳದೇ ನಾನ್ ಕಷ್ಟಲ್ಲೇ ಇದ್ದೆ ಸರ್, ನಮ್ಗೆ ಯಾಕೆ ಬೇಕು, ನಮ್ಗ ಓಟ್ ಹಾಕ್ತಾರಂತ ನಮ್ಗೆ ಏನ್ ಗೊತ್ತಿತ್ತಿಲ್ಲ ಅಂದೆ. ಓಕೆ ಹಾ 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 ನೀವು ನಿಮ್ಮ ನಂಬಲಲ್ಲೇ ನಿನ್ನ ಊರಿನವ್ರು ತುಂಬಾ ಇದ್ರ, ನೀವ್ ಹೆದರ್ಕೊಳ್ಳೋದಲ್ಲ, ನಾನ್ ಇದ್ನಲ್ಲ ನಿಮ್ಗೆ ಅಂದ್ರು ಅವ್ರು. ಹಾ ನಮ್ಗೇನು ಬೇಡ ಸರ, ನನ್ಗೆ ಇಲ್ಲಿ ಬಂದಿದ್ದಕ್ಕೊಂದ್ ಮನೆ ಕೊಡ್ಸು, ನಮ್ಗೆ ಸಾಕು, ಮತ್ತೆಂತ ಆಸೆ ಬೇಡ ಅಂದೆ ನಾವ್ ಹತ್ರ. ಹಾ 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 ಅವ್ರು ನನ್ಗೆ ಆಮೇಲೆ ನನ್ನ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಇಸ್ಕೊಂಡ್ ಹೋಗಿ ಹಾ ನನ್ನ ಇಲೆಕ್ಷನ್ ನಿಲ್ಲಿಸ್ಕೊಂಡ್ರು ಸರ್. ಹಾ 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 ನಾನ್ ಇಲೆಕ್ಷನ್ ಅಲ್ಲಿ ಹೋದ್ರು ಹಾ ಅವ್ರಷ್ಟು ಹೋರಾಟ ಮಾಡಾಕ ನಾನು ಹೋಗ್ಲಿಲ್ಲ, ಅವ್ರು ಎಲ್ಲದಕ್ಕೂ ಅವ್ರು ಹೋರಾಟ ಮಾಡಿದ್ರು. ಓಕೆ ಯಾರು ಕರಣ್ ಅವರು? ಅವ್ರು ಕೆಲಸ ಮಾಡುದು ಹೆಂಗ್ಸಲ್ಲ ಹಾ ಕಣ್ಣು ಪೂಜಾರಿ ಅವ್ರು ಮಾಡಿದ್ರು. ಹಾ 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 ಅದಕ್ಕೆ ನಾನು ಅವರಿಂದ ಆಯ್ತು ಹಂಗ ರೆಡಿಲ್ಲ ಅಂತ ಕೊಡ್ತೆ ಸರ, ನಾನ್ ಹಿಂಗೆ ಕೆಲ್ಸಕ್ಕೆ ನಾನು ಕೂಲಿ ಕೆಲ್ಸಕ್ಕೆ ನನ್ನ 4 ಮಕ್ಕಳ ಜೀವನಕ್ಕೆ ನಾವ್ ಹಿಂಗೆ ಕೆಲ್ಸಕ್ಕೆ ಹೋದಿವಿ. ಹಾ ಚಲಾವಣೆಯಲ್ಲಿ ಒಂದ್ 5 ದಿನ ಬಿಡ್ಸಿ ನಾನು ಹಾ ಹಾ ಜನರಿಗೆಲ್ಲ ಪರಿಚಯ ಮಾಡ್ಬೇಕಲ್ಲ, ಒಂಚೂರು ನೀತ್ಕೊಂಡು ಭೀಮವ್ರಂತೆ ಇವತ್ತು ಹೋಗ್ಬೇಡ ಅಂತ ಹೇಳಿ ಬಿಡಿಸಿದ್ರು. ಹ್ಮ್ 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 ಅದಕ್ಕಿಂತ 5 ದಿನ ನಾನು ಹೋದ್ಮೇಲೆ ಯಾವ್ದಕ್ಕೂ ಅವ್ರು ಎಲ್ಲದಕ್ಕೂ ಅವರೇ ಹೋರಾಟ ಸರ. ಓಕೆ ಓಕೆ ಯಾರು ಕರಣ್ ಅವರು ಅಲ್ವಾ? ಓಕೆ ಹೌದು ಸರ್. ಹಾ ಓಕೆ ಎಸ್ ಆಮೇಲೆ ನನಗೆ ಮತ್ತೆ ಪುನಃ ಎಲೆಕ್ಷನ್ ಗೆದ್ದ ಮೇಲೆ ಹಾ ಎಲ್ಲದೂ ಅವರೇ ಹೋಗಿ ಬಂದ್ರು. ಎಲ್ಲ ಬಾ ಮೇಡಮ್ ಬಾ ನೀವು ಹೋಪ ಭೀಮಾ ಅಂತ ಕೇಳಿದ್ರೆ ನಾನು ಇಲ್ಲ ಸರ್ ಹೋಗಿ ನೀವು ಹಾ ಏನು ನಮ್ಗ್ ಓಟ್ ಹಾಕ್ತಾರಂತ ಯಾ ಗ್ಯಾರಂಟಿ, ನಾನು ಹೋಗು ಸರ ನೀವು ಅಂತ ಕಳ್ಸಿದೆ ನಾನು. ಹಾ ಓಕೆ ಆಮೇಲೆ ಅವರು ಸಾಯಂಕಾಲ ಬಂದು ಮನೆ ಹತ್ರ ನಮ್ಗೆ ಹೇಳಿದ್ರು, ಹ್ಮ್ ಭೀಮಾ ಇಲ್ಲಿ ಹೇಳ್ತಿದ್ದಲ್ಲ ಯಾ ಗ್ಯಾರಂಟಿ ಅಂತಲ್ಲ, ನಿಂದೇ ಬಂದಿತ್ತು ಓಟ್ ಗೆಲ್ಕೊಂಡ್ ಅಂತೇಳಿ ಮಗನ ಹತ್ರ ಹೇಳಿ ಮನೆ ಕಳಿಸ್ಕೊಟ್ರು. ಓಕೆ ಓಕೆ ಇಲ್ಲಿ ಸರ ನೀವು ನಿಂತಿದ್ದಕ್ಕೂ ಒಂದು ನಿಮ್ಗೆ ಬೆಲೆ ಸಿಕ್ಕಿತಲ್ಲ ಸಾಕು ಅದೇ ಒಂದ್ ಅಂತೇಳಿ ನಾ ಮನಸ್ನಾಗ ಹೇಳಿ ನಾನು ಸುಮ್ಮನೆ ಹೇಳ್ಕೊಂಡೆ ಹಾ 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 ಓಕೆ 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 ಚಲಾವಣೆಯಲ್ಲಿ. ಮತ್ತು ಅವ್ರಿಗೆ ಒಂದು ಒಳ್ಳೆ ರೀತಿಲಿ ಇತ್ತು ಚಲಾವಣೆಯಿಂದ ನಮ್ ದೇಶ ಮೀಸಲತ್ತ ಇದ್ದ ಅಧ್ಯಕ್ಷರ ಸೀಟ್ ಬರುಕಿತ್ತು, ಅವ್ರಿಗೆ ಒಂದು ಒಳ್ಳೇದಾಗೋಗಿತ್ತು. ಹಾ ಹಂಗಾಗಿ ಒಂದ್ ಅಧ್ಯಕ್ಷರ ಸೀಟ್ ಸಿಕ್ಕಿತ್ತು ಸರ್. ಅದಕ್ಕೆ ಅವ್ರ ಬಗ್ಗೆ ನಾನು ಯಾವ್ದು ಒಂದು ಅವ್ರಿಗೆ ತೊಂದ್ರೆ ಕೊಡ್ಬಾರ್ದಲ್ಲ.
ಓಕೆ ಅವ್ರ ಊರ ಹೆಣ್ಮಗಳ ಅಂತೇಳಿ ಅವ್ರು ತಿಳ್ಕೊಂಡಾರ ಅಂದ್ಮೇಲೆ ನಾನು ಅವರಲ್ಲಿ ನಾನು ಅವ್ರ ಜನದಲ್ಲಿ ನಿಂತ್ಕೊಂಡು ಅವ್ರ ಸೇವಾ ಮಾಡೋಕ್ ಏನೈತಿ, ನನ್ನ ಜನರು ನಾನ್ ಸೇವಾ ಮಾಡೋಕ್ ಏನೈತಿ ಹೇಳಿ ಸರ್. ಅಲ್ವಾ? ನಿಜ 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 ನಿಜ. ಎಸ್ ಅದಕ್ಕೆ ಓಕೆ ಓಕೆ ಅವರಲ್ಲೇ ಓಕೆ ಸರ್, ಅದಕ್ಕೆ ಅವರಲ್ಲೇ ನಾನು ಒಂದು ಆತ್ಮದಲ್ಲೇ ಇಟ್ಕೊಂಡು ನನ್ನ ಆತ್ಮದಷ್ಟು ನಾನು ತಿಳ್ಕೊಂಡು ನನ್ಗೆ ತಿಳಿದಷ್ಟು ನಾನೇನ್ ಕಲಿಯಿಲ್ಲ ಸರ್. ನನ್ಗೆ ಎಷ್ಟು ತಿಳಿತ ಅಷ್ಟೇ ನನ್ ದೇವ್ರು ಎಷ್ಟು ಬುದ್ಧಿ ಕೊಡ್ತಾನ ಅಷ್ಟು ನನ್ನ ಆತ್ಮದಲ್ಲೇ ನನ್ನ ಗ್ರಾಮದಲ್ಲಿ ಒಳಗೋಗಿ ನಾನ್ ಜನರು ಒಂದ್ ಎದಕ್ಕೂ ದಣಿಸ್ಬಾರ್ದಿ ಅಂತ ಹೇಳಿ ನಾನ ಐದರಿಂದ ನನ್ PD ಅವರು ರತ್ನ ಮೇಡಮ್ ಆಯ್ತು, ಕಾರ್ಯದರ್ಶಿ ರತ್ನ ಮೇಡಮ್ ಅವರು ಆಯ್ತು, ಅವ್ರಿಗೆಲ್ಲ ನಾನು ಒಂದು ಹೇಳ್ಕೊಂಡಿದ್ದು ಇದನ್ನ ಪಂಚಾಯತಿ ನಾವು ಹೋಗುವವರೆಗೆ ಒಂದ್ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡ್ ಹೋಗ್ಬೇಕಂತೇಳಿ ನನ್ನ ಆತ್ಮದಲ್ಲಿ ಐತೆ ಸರ್ ಅಷ್ಟೇ. ಅಲ್ವಾ? ಎಸ್ ಎಸ್. ಇದು ತಾವು ಬಾಗಲಕೋಟೆಯಿಂದ ಉಡುಪಿಗೆ ಬಂದು ಈಗ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಗಿರುವಂತಹ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೆಮ್ಮೆ ಇದೆ ತಮ್ಮ ಈ ಒಂದು ಏನು ಪ್ರಯಾಣದ ಬಗ್ಗೆ. ಜೊತೆಗೆ ನಮ್ಮ ಜೊತೆ ಕರಣ್ ಅವರು, ತಾವು ಇಷ್ಟು ಹೊತ್ತು ಹೇಳಿದ್ದೀರಾ, ಇದಕ್ಕೆಲ್ಲದಕ್ಕೂ ಕೂಡ ಯಶಸ್ಸಿಗೆ ಕಾರಣ ಕರಣ್ ಅವರು ಅನ್ನುವಂಥದ್ದು. ಎಸ್, ಕರಣ್ ಅವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಒನ್ಸ್ ಅಗೇನ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಜೊತೆಗೆ ಹ್ಯಾಟ್ಸ್ ಆಫ್ ಸರ್, ತಮಗೆ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್. ಯಾಕಂದ್ರೆ ನಾವು ಇಂತಹ ಹೌದು ಎಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಈ ರಾಜಕೀಯ ಅಥವಾ ಈ ಒಂದು ಚುನಾವಣೆ ಈ ವಿಚಾರಗಳನ್ನ ನಾವು ನೋಡಿದಾಗ ಇಲ್ಲಿ ಕರಪ್ಟೆಡ್ ಅಥವಾ ಭ್ರಷ್ಟಾಚಾರ, ಇಲ್ಲಿ ಹಣ ಇದ್ದವರೇ ಉಳ್ಳವರಿಗೇನೆ ಸಿಗುವಂಥದ್ದು, ಉಳ್ಳವರನ್ನೇ ಬಲ್ಲವರು, ಇಂತಹ ವಿಚಾರಗಳನ್ನೇ ನಾವು ನೋಡಿರುವಂಥದ್ದು. ಅಂಥದ್ರಲ್ಲಿ ತಾವು ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಅನೇಕ ಜನರಿಗೆ ಸ್ಫೂರ್ತಿ, ಜೊತೆಗೆ ಸಮಾಜದಲ್ಲಿ ಒಂದು ಸಣ್ಣ ಮಟ್ಟಿಗಾದ್ರೂ ಬದಲಾವಣೆ ಆಗಬಹುದು ಅನ್ನುವಂಥದ್ದು ರಿಯಲಿ ಅಮೇಸಿಂಗ್ ಸರ್. ಖುಷಿ ಆಯ್ತು. ಹ್ಯಾಟ್ಸ್ ಆಫ್ ಫಾರ್ ದಟ್ ಒನ್ಸ್ ಅಗೇನ್. ಎಸ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಭೀಮಾ ಅವರನ್ನ ವೈ ಯಾಕೆ ತಾವು ನಿಲ್ಲಿಸಿದ್ರಿ? ಅಂಡ್ ಎಸ್ ಈ ವಿಷಯದ ಬಗ್ಗೆ ಎಸ್ ಸರ್ ಮಾತಾಡಿ ಸರ್. ಭೀಮಾ ಅವರು ನಮ್ಮೂರಿನಲ್ಲೇ ಇದ್ದರು, ನಮ್ಮ ಐಸೆನ್ಸ್ ಕಾಲೋನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು, ಕೂಲಿ ಕೆಲಸ. ಎಸ್ ಸರ್. ನನಗೆ ಅವರ ಪ್ರಾಮಾಣಿಕತೆ ಮತ್ತು ಅವರ ಬದ್ಧತೆ ಮತ್ತು ಗಟ್ಟಿ ಮಹಿಳೆ. ಯಾಕಂದ್ರೆ ಯಾವುದೇ ಕೆಲಸವನ್ನು ಹಿಡಿದ್ರು ಕೆಲಸ ಗಟ್ಟಿತನದಿಂದ ಮಾಡುವಂತ ಮಹಿಳೆ. ಹಾಗಾಗಿ ನಾನು ಚುನಾವಣೆ ಅದು ಎಸ್ ಟಿ ಮೀಸಲಾತಿ ನಮ್ಮ ಊರಿನ ನಮ್ಮ ವಾರ್ಡಿಗೆ ಬಂದಾಗ ಅವ್ರನ್ನ ಎಸ್ ಟಿ ಮೀಸಲಾತಿ ಬಂದಾಗ ಅವ್ರನ್ನ ಮಾತಾಡಿಸಿ ನಾನು ನಿಲ್ಲುವಂತ ವಾಲ್ಮೀಕಿ ಸಮಾಜ. ಅವರು ನಮ್ಮ ಊರಿನಲ್ಲಿ ಅವ್ರದ್ದು ಒಂದೇ ಮನೆ ಇರುವುದು. ಹಾಗಿರುವಾಗ ಆಯ್ತು, ಇಲ್ಲ ನಾನು ನಿಲ್ಲುವುದಿಲ್ಲ ಅಂದ್ರೆ ಇಲ್ಲ ನಿಲ್ಲಿ, ನಾವೆಲ್ಲರೂ ನೋಡ್ಕೊಳ್ತೇನೆ ಅಂದೆ. ನಮ್ಮ ಊರಿನ ಜನರಿಗೆಲ್ಲರನ್ನು ಪರಿಚಯ ಮಾಡಿದೆ. ಒಳ್ಳೆ ಮಹಿಳೆ, ಇವರು ಪ್ರಾಮಾಣಿಕ ಇದೆ ಅಂತ ಹೇಳಿ ನಿಲ್ಲಿಸಿದೆ. ಆವಾಗ ಹೇಳ್ದೆ ಅವರಿಗೆ, ಒಂದು ಮಗನ ಸೈನಿಕ ದೇಶ ಕಾಯ್ಲಿಕ್ಕೆ ಸೈನಿಕನ್ ಕೊಟ್ಟಿದ್ದಾರೆ. ಕೆಲವರು ಮಾತಾಡಿದ್ರು, ಅಲ್ಲ ಬಾಗಲಕೋಟೆ ಅವಳನ್ನ ಕರ್ಕ ಬಂದು ಇಲ್ಲಿ ನಿಲ್ಲಿಸ್ತೀಯಾ, ನಾಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆದ್ರೆ ಬಾಗಲಕೋಟೆಯವರಿಗೆ ನಮ್ಮೂರ್ ಕೈ ಕೊಟ್ಟಂಗಾಯ್ತಲ್ಲ ಅಂತ ಹೇಳಿದ್ರು. ಅವಾಗ ನಾ ಹೇಳ್ದೆ, ಅವರ ಮಗ ಒಬ್ಬ ಈ ಗಡಿ ಕಾಯುವಂತ ದೇಶ ಕಾಯ್ತಾನೆ, ಅವರು ಗಡಿ ಕಾದ್ರೆ ಮಾತ್ರ ನಾವಿಲ್ಲಿ ಬದುಕ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮೂರಿನ ಗಡಿ ಯಾಕೆ ಆ ಗೌರವವನ್ನು ಯೋಧನ ತಾಯಿ ಕೊಡ್ಬಾರ್ದಂತ ನನಗೆ ಪ್ರೇರಣೆ ಆಯ್ತು. ಹಾಗೂ ಮತ್ತು ಒಂದು ಕಡು ಬಡವರು ಈ ಪಂಚಾಯತ್ ಅನ್ನ ನಡೆಸರೆ ಅವರಿಗೆ ಕಷ್ಟ ಗೊತ್ತುಂಟು, ಅವ್ರು ಕೂಲಿ ಖಾಲಿ ಮಾಡ್ಕೊಂಡು ಕೆಲಸ ಮಾಡುವವರು, ಹಾಗಾಗಿ ಅವ್ರಿಗೆ ಕಷ್ಟ ಗೊತ್ತುಂಟು ಅನ್ನುವುದು ನನಗೆ ಅದೇ ಪ್ರೇರಣೆ. ಮತ್ತೆ ಗಟ್ಟಿತನ, ಯಾವೇ ಪಂಚಾಯತಿನಲ್ಲಿ ಬೇರೆ ಸದಸ್ಯರೆಲ್ಲ ಮಾತಾಡಿದ್ರು, ಗಟ್ಟಿತನ ಇಲ್ಲ ಆಗುದಿಲ್ಲ, ಇದನ್ನ ಅವ್ರಿಗೆ ಬಡವರಿಗೆ ಕೆಲಸ ಮಾಡಿ ಕೊಡ್ಬೇಕು, ನೀವ್ಯಾರು ಒಪ್ಪದಿದ್ರು ಸಹಿ ನಾನು ಅವ್ರಿಗೆ ಸಹಿ ಮಾಡಿ ಕೊಡ್ತೇನೆ, ಕೆಲಸ ಮಾಡ್ತೇನೆ ಅನ್ನೋ ಒಂದು ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ನನ್ನ ಊರಿನ ಜನರಿಗೆ ನಾನು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಅವರಿಗೆ ನನ್ನ ಇಂತ ಒಂದು ಮಹಿಳೆ ನಿಲ್ಲಿಸ್ತೇನೆ ಅನ್ನುವಾಗ ನಮ್ಮ ಊರಿನ ಉಡುಪಿ ಜನರು ಎಲ್ಲವನ್ನೂ ಸ್ವಾಗತಿಸ್ತಾರೆ. ಹಾಗಾಗಿ ಇವರನ್ನು ಸ್ವಾಗತಿಸಿ ಇವರಿಗೆ ವೋಟ್ ಹಾಕಿ ಇವ್ರನ್ನ ಚುನಾವಣೆಗೆ ಗೆಲ್ಸಿದ್ದಾರೆ. ಇವತ್ತು ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ, ಸಮಯ ಕೊಡ್ತಾರೆ. ಅವರ ಕೂಲಿ ಕೆಲಸ ಮಾಡುದ್ರ ನನಗೊಂದು ಹೆಮ್ಮೆ ಅಂದ್ರೆ ಅವರು ಪಂಚಾಯತ್ ಅಧ್ಯಕ್ಷರಾದ್ರು ಒಮ್ಮೆ ಇಲ್ಲದೆ ಈಗಲೂ ಕೂಲಿ ಕೆಲಸ ಮಾಡ್ತಾರೆ. ಇವತ್ತು ಕಾಂಕ್ರೀಟ್ ಕೆಲ್ಸಕ್ಕೆ ಹೋಗಿದ್ದಾರೆ, ಇವತ್ತು ಕೊಲ್ಲೂರು ಕಾಂಕ್ರೀಟ್ ಕೆಲ್ಸಕ್ಕೆ ಹೋಗಿ ಬಂದಿದ್ದಾರೆ, ನಿನ್ನೇನು ಅಲ್ಲಿ ಪಾತ್ರೆ ತೊಳಿಲಿಕ್ಕೆ ಹೋಗ್ತಾರೆ. ಅದು ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ನಡೆಸಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಹಾಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ತುಂಬಾ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಹುದ್ದೆಗಳು ಸಿಗ್ಲಿ ಅನ್ನೋದು ನನ್ನ ಆಸೆ. ಮೊನ್ನೆ ಒಂದು ಜಾತ್ರೆಗೆ ಹೋಗಿದ್ದಾರೆ ನಮ್ಮೂರಿಂದು, ಅವರೆಲ್ಲ ಮಾತಾಡ್ತಾ ಇದ್ರು, ಅಲ್ಲ ನಾನು ನನ್ನ ಜನ್ಮಭೂಮಿ ಬಾಗಲಕೋಟೆ ಆದ್ರೂ ನನ್ನ ಕರ್ಮಭೂಮಿ ತಲ್ಲೂರು, ನಾನು ಇಲ್ಲಿಯೇ ಬದುಕ್ತೇನೆ, ಇಲ್ಲೇ ಸಾಯ್ತೇನೆ ಅನ್ನೋ ಮಾತಾಡಿದ್ರಂತ ಜನ ಹೇಳುವಾಗ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಅವರ ಸಾರ್ಥಕತೆ ಇನ್ನು ಹೆಚ್ಚಾಗಲಿ ಅನ್ನುವುದು ನನ್ನ ಭಾವನೆ ಸರ್.
ಓಕೆ, ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ತಾವು ನಿಜವಾಗ್ಲೂ ಕೂಡ ನಮ್ಗಳಿಗೆ ಮಾದರಿ ಸರ್. ತಾವು ಕೂಡ ರಿಯಲ್ ಹೀರೋ, ನೋ ಡೌಟ್. ಅದರಲ್ಲಿ ತಮ್ಮ ಮಾತುಗಳು ಕೇಳಿದಾಗ ಗೊತ್ತಾಯ್ತು. ಬಾಗಲಕೋಟೆಯವರಿಗೆ ಗ್ರಾಮ ಪಂಚಾಯತ್ ಚುಕ್ಕಾಣಿ ಕೊಡ್ತೀರಾ ಅಂತ ಬಂದಾಗ ಇಲ್ಲ, ತಾವು ಹೇಳಿದಂತಹ ಮಾತು ಅವರ ಮಗನನ್ನ ದೇಶ ಕಾಯುವ ಯೋಧನನ್ನಾಗಿ ಮಾಡಿದ್ದಾರೆ. ಸೊ ಹಾಗಿರುವಾಗ ಇದೇನು ಮಹಾ ಅನ್ನುವಂಥದ್ದು. ಎಸ್, ದ್ಯಾಟ್ಸ್ ಬ್ಯೂಟಿಫುಲ್ ಸರ್, ರಿಯಲಿ ಅಮೇಝಿಂಗ್. ತಮ್ಮ ಒಂದು ಚಿಂತನೆ ಏನಿದೆ, ಆ ಆಲೋಚನೆ ಏನಿದೆ, ಇದು ಸಮಾಜದಲ್ಲಿ ಬದಲಾವಣೆಯನ್ನು ತರುವಂಥದ್ದು ಸರ್. ಈ ಬದಲಾವಣೆಯನ್ನು ತಂದಿದ್ದೀರಾ, ಅನೇಕ ಜನರಿಗೆ ಮಾದರಿಯಾಗಿದ್ದೀರಾ, ಅನೇಕ ಬದಲಾವಣೆಗಳು ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಹಾಗಾದ್ರೆ ತಾವು ಹೇಳುವಂತಹ ವಿಚಾರ ಸರ್, ಇಲ್ಲಿ ಅವರು ಇನ್ನೂ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾರಾ? ಈ ಕಾಂಕ್ರೀಟ್ ಕೆಲಸ ಅಥವಾ ಈ ಪಾತ್ರೆ ತೊಳೆಯುವಂತ ಕೆಲಸ, ಇದಕ್ಕೆ ಹೋಗ್ತಾ ಇದ್ದಾರಾ? ಏನ್ ಹೇಳ್ತೀರಾ? ಹೌದು, ಮೊದ್ಲು ಇಲ್ಲಿ ಕುಂದಾಪುರದಲ್ಲಿ ನಾರಾಯಣಗುರು ಅಲ್ಲಿ ಅವರು ಮದುವೆ ಫಂಕ್ಷನ್ಗೆಲ್ಲ ಪಾತ್ರ ತೊಳೆಯಲಿಕ್ಕೆ ಹೋಗ್ತಾ ಇದ್ರು. ಓಕೆ. ಇವಾಗ ಅವರ ಮಗ ಎಲ್ಲ ಗಾರೆ ಕೆಲಸ ಮತ್ತೆ ಕಾಂಕ್ರೀಟ್ ಕೆಲಸ ಮಾಡ್ತಾ ಇದ್ರು ಮಗನ್ ಜೊತೆ ಇವರು. ಇವಾಗ್ಲೂ ಅವರ ಕಿರಿಯ ಮಗ ನಮ್ಮ ತಲ್ಲೂರಿನಲ್ಲಿ ಹೈಸ್ಕೂಲ್ ಮುಗಿಸಿ ಈಗ ಡಿಗ್ರಿ ಓದ್ತಾ ಇದ್ದಾನೆ ಕುಂದಾಪುರದಲ್ಲಿ. ಅವನು ಮೊನ್ನೆ ಉಡುಪಿಯಲ್ಲಿ ಮಿಲಿಟರಿಗೆ ಫಿಸಿಕ್ಸ್ ಎಕ್ಸಾಮ್ ಅಲ್ಲೆಲ್ಲ ಪಾಸ್ ಆಗಿದ್ದಾನೆ. ಈಗ ಎಕ್ಸಾಮ್ ಬರೀಬೇಕು ಇನ್ನೊಬ್ಬ ಮಗ, ಅವನು ಸೈನಿಕನ್ ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ. ಇವತ್ತು ಅವರು ಬೆಳಿಗ್ಗೆ ಕೊಲ್ಲೂರಿನಲ್ಲಿ ನಾನು ಫೋನ್ ಮಾಡಿದಾಗ ಹೇಳಿದ್ರು, ಕೊಲ್ಲೂರು ಪಂಚಾಯತಿ ಬಂದಿದ್ದೆ ಅಧ್ಯಕ್ಷ ಕೇಳಿದ್ರೆ, ಇಲ್ಲ ನಾನು ಕಾಂಕ್ರೀಟ್ ಕೆಲಸದಲ್ಲಿ ಇದ್ದೇನೆ, ಕೊಲ್ಲೂರಲ್ಲಿ ಇದ್ದೆ ಅಂತ ಹೇಳಿದ್ರು. ಹೌದಾ ಕೇಳಿದ್ರೆ, ಹೌದು ಅಂತ ಹೇಳಿದ್ರು. ಸಂಜೆ ಬೇಗ ಬರ್ತೇನೆ, ಏನಾದ್ರು ಸೈನ್ ಇದ್ರೆ ಮಾಡ್ತೇನೆ ಅಂತ. ಹಾಗಾಗಿ ಅವ್ರ ಬಗ್ಗೆ ನಂಗೆ ಹೆಮ್ಮೆ ಅಂದ್ರೆ ಇವಾಗಲೂ ಅವರ ಕೆಲಸವನ್ನು ಬಿಟ್ಟಿಲ್ಲ. ಯಾರು ನನ್ಗೆ ಗೊತ್ತಿದ್ದ ಹಾಗೆ ಒಬ್ಬ ಪಂಚಾಯತ್ ಅಧ್ಯಕ್ಷರಾದ್ರೆ ಅವರ ಒಂದು ಬದಲಾವಣೆಗಳೇ ಬೇರೆ ತರ ಇರುತ್ತೆ. ಆದ್ರೆ ಈ ಹೆಂಗ್ಸಿನಲ್ಲಿ ಅಂತ ಬದಲಾವಣೆ ನಾನು ನೋಡಿಲ್ಲ. ಹಾಗಾಗಿ ನಂಗೆ ಖುಷಿ ಇದೆ. ಹಾಗಾಗಿ ಮತ್ತೆ ನಮ್ಮ ಊರಿನವರು ಯಾವುದೇ ₹1 ತಗೊಳ್ದೆ ಎಲೆಕ್ಷನ್ ಅಲ್ಲಿ ಇಂತ ಒಂದು ಮಹಿಳೆಯನ್ನು ಗೆಲ್ಲಿಸ್ತಾರೆ. ನನ್ನ ಎಲೆಕ್ಷನ್ನಲ್ಲಿ ನನಗೂ ಅಷ್ಟೇ, ನಾನು ₹1 ಖರ್ಚು ಮಾಡದೆ ನಾನು ಚುನಾವಣೆಯಲ್ಲಿ ಗೆದ್ದಿದ್ದೆ. ನಾನು ಅವರು ನನಗೆ ಚುನಾವಣೆಯಲ್ಲಿ ದುಡ್ಡು ಖರ್ಚು ಮಾಡದೆ ಗೆಲ್ಲಬಹುದು ಅನ್ನೋದು ನನಗೆ ತೋರಿಸಿಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ, ಬ್ಯೂಟಿಫುಲ್ 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 ಸರ್. ಎಸ್, ನಿಜವಾಗ್ಲು. ಯಾಕಂದ್ರೆ ತಾವು ಪ್ರಾಮಾಣಿಕರಾಗಿದ್ದೀರಾ, ನಿಷ್ಕಳಂಕವಾಗಿದ್ದೀರಾ ಅಂತ ಬಂದಾಗ ತಮ್ಮ ಗ್ರಾಮದ ಜನರು ಕೂಡ, ತಮ್ಮ ತಾಲೂಕಿನ ಜನರು ಕೂಡ, ಅವರು ಕೂಡ ನಿಷ್ಕಳಂಕರಾಗಿದ್ದಾರೆ, ಪ್ರಾಮಾಣಿಕರಾಗಿದ್ದಾರೆ. ಒಂದು ವಿಚಾರ ಜೊತೆಗೆ ನಾನು ಕೂಡ ಅದಕ್ಕೆ ಕೇಳ್ಪಟ್ಟೆ. ಇವತ್ತು ಭೀಮಾ ಅವ್ರ ಜೊತೆ ನಾನು ಮಾತಾಡಿದಾಗ ಕೊಲ್ಲೂರಿನಲ್ಲಿ ಇದ್ದೀವಿ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ನಾನು ಅನ್ಕೊಂಡೆ ಏನೋ ಒಂದು ಕೆಲಸ ಕಾರ್ಯಗಳ ಮೇಲೆ ಹೋಗಿರಬಹುದು. ತಾವು ಹೇಳಿದಾಗ ಗೊತ್ತಾಯ್ತು ಅದು ಕೂಡ ಕಾಂಕ್ರೀಟ್ ಕೆಲಸದ ಬಗ್ಗೆ ಹೋಗಿರುವಂತದ್ದು ಅನ್ನುವಂಥದ್ದು. ನಿಜವಾಗ್ಲೂ ಕೂಡ ಈ ಒಂದು ಏನು ಮುಗ್ಧತೆ ಏನಿದೆ, ಸರಳತೆ ಏನಿದೆ, ಇದು ಬೇಕಾಗಿರುವಂಥದ್ದು, ಇದು ಪ್ರಾಮಾಣಿಕತೆ ಬೇಕಾಗಿರುವಂಥದ್ದು. ಜೊತೆಗೆ ಭೀಮಾ ಅವರು ಕೇಳ್ತಾ ಇದೆಯಲ್ಲ, ಭೀಮಾ ಅವರು ಇನ್ನೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ ತಾವುಗಳು? ಈ ಒಂದು ಮುಸ್ರು ತಿಕ್ಕುವಂತ ಕೆಲಸ ಅಥವಾ ಪಾತ್ರೆ ತೊಳೆಯುವಂತ ಕೆಲಸ ಅಥವಾ ಕಾಂಕ್ರೀಟ್ ಕೆಲಸ ಇನ್ನೂ ಹೋಗ್ತಾ ಇದ್ದೀರಾ ತಾವು? ಹೌದು ಸರ್, ಇವತ್ತ ನಿನ್ನೆ ಕೊಲ್ಲೂರಲ್ಲಿ ಒಂದ್ 14 ಜನ ಕರ್ಕೊಂಡು ಒಂದ್ ಮಿಷಿನ್ ತಗೊಂಡು ಇವತ್ತ ನಾನು ಕೆಲಸ ಮಾಡ್ಸ್ಕೊಂಡ್ ಬಂದಿದ್ದಾರ. ಓ, ಓಕೆ. ನೀವು ಫೋನ್ ಮಾಡುವಾಗ ಅದಕ್ಕೆ ನಾನು ಅಲ್ಲೇ ಇದ್ದೆ ಸರ್, ಕೆಲಸ ಮಾಡ್ತಿದ್ದೆ. ನಾನು ಬೆಳಿಗ್ಗೆ ಬೇಗ ಹೋಗಿದ್ದಿ, 1 ಗಂಟೆ ಕಾಂಕ್ರೀಟ್ ಆಯ್ತು ಸರ್. ಊಟ ಎಲ್ಲ ಮಾಡಿದೆ, 2:30 ನಮ್ ತಲ್ಲೂರ್ ಬಂದ್ರೆ 3 ಗಂಟೆಗೆ ಬಂದು ಪಂಚಾಯತಿಗೆ ಬಂದು ಮತ್ತೆ ಸರ್ ಫೋನ್ ಮಾಡಿದ್ರು. ಒಂದ್ 2-3 ಸೈನ್ ಇತ್ತು, ನಮ್ಮ ಪಂಚಾಯತಿ ಒಳಗಿರೋ ಪೇಮೆಂಟ್ ಆಗ್ಲಿಕ್ಕಿತ್ತ. ಅವರಿಗೆಲ್ಲ ಒಂದ್ ಸೈನ್ ಮಾಡಿ ಕೊಟ್ಟು ಮತ್ತೆ ಪುನಃ ನಾನು 5:15 ಇಲ್ಲೇ ಮನೆಗೆ ಬರೋಕ್ಕಿತ್ತು ಸರ್. ಅದಕ್ಕೆ ನಾ ಮತ್ತೆ ಬೇಗ ಮತ್ತೆ ಇಲ್ಲಿ ಬಂದೆ ಮನೆಗೆ. ಓಕೆ ಓಕೆ ಓಕೆ. ಈಗಲೂ ಕೂಡ ತಾವುಗಳು ಈ ಕೆಲಸವನ್ನ ಇನ್ನೂ ಕೂಡ ಮಾಡ್ತಾ ಇದ್ದೀರಾ? ನೀವು ಈಗ ಪಂಚಾಯತ್ ಅಧ್ಯಕ್ಷೆ, ಹಾಗಾಗಿ ಈ ಕೆಲಸಗಳನ್ನ ಮಾಡಬಹುದಾ ಅನ್ನುವಂಥ ಅನೇಕ ಜನರು ಹೇಳಲ್ವಾ? ನೀವು ಅಧ್ಯಕ್ಷೆ ಆಗಿದ್ದೀರಾ, ಸೊ ಹಾಗಾಗಿ ಮೇಡಮ್ ಈ ಕೆಲಸಗಳನ್ನ ಮಾಡಬೇಡಿ ಅನ್ನೋಂಥದ್ದು ಯಾರಾದ್ರೂ ಹೇಳಿಲ್ವಾ? ಈಗ ಹೇಗೆ ಹೇಳ್ತಾರ ಸರ್, ಕಾಂಗ್ರೆಸ್ ಹೋದ್ರು ಹೇಳ್ತಾರ, ನನ್ ಮನಿ ಫಂಕ್ಷನ್ ಹೋದ್ರು ಹೇಳ್ತಾರ. ಆದ್ರೆ ಜನ ಹೇಳ್ತಾರ ಅಂತೇಳಿ ನಾವು ನಾಚ್ಕೋಬಾರ್ದು, ಹೆದರ್ಕೋಬಾರ್ದು. ನಮ್ದು ಹೆಮ್ಮೆದಲ್ಲೇ ನಮ್ದು ಏನೈತಿ ಕಾಣಪರಕೋ, ನಮ್ದು ಕೆಲ್ಸನ ಮುಖ್ಯ ಅಂತೇಳಿ ನಾವ್ ಮಾಡಿದ್ರೆ ನಮ್ಗ್ ದೇವ್ರು ಎಲ್ಲಾರು ಇರ್ತ. ಅದು ಬಂದಿತ್ತು ನಮ್ಗಂತ ಅಧ್ಯಕ್ಷರ ಸೀಟ್ ಬಂತಂತೇಳಿ ನಾವ್ ಏನಾರ ಒಂದ್ ಸರ್ಸಿರಿ ನಮ್ಗೆ ಹಿಂದಿಲ್ಲ ದೇವ್ ನಮ್ಮನ್ನು ಸರಿಸಿ ಹೋಗಿತ್ತ ಆ ಕಡೆ. ಎಂತ ಮಾತು! ನಾವ್ ಒಂದು ನಿಯತ್ತಿಂದ ಇಟ್ಕೊಂಡು ನಮ್ದು ಬಿಸಿಲ ಗಾಳಿ ನಮ್ಗೆ ಇರ್ಬೇಕು, ಅದೇ ನಮ್ ಬಹುದಿನ, ಅದೇ ನಮ್ಗೊಂದ್ ತುತ್ತ ಅನ್ನ ಅಂತೇಳಿ ನಮ್ ಜನರ ಬೆಂಬಲ ಇದ್ರೆ ನಮ್ಗೂ ಎಲ್ಲಾರು ಇದ್ದಂಗ ದೇವ್ರು ಇದ್ದಂಗ ಸರ್ ನಮ್ಗೆ. ಓಕೆ ಓಕೆ. ಹಾಗಾದ್ರೆ ನಿಮ್ಮ ಕೆಲಸ ಮುಖ್ಯ. ತಮ್ಗೆ ಜೀವನ ಬದುಕು ಕಟ್ಟಿಕೊಟ್ಟಂತಹ, ಊಟ ಕೊಟ್ಟಂತಹ, ಅನ್ನ ಕೊಟ್ಟಂತಹ ಈ ಕೆಲಸ ಮುಖ್ಯ ಆಗುತ್ತೆ. ಇದನ್ನ ಯಾವತ್ತೂ ಕೂಡ ನಾನು ಹಿಂದಕ್ಕಾಗಲ್ಲ ಅನ್ನುವಂಥದ್ದು ವಿಚಾರವನ್ನ ಹೇಳ್ತಾ ಇದ್ದೀರಾ? ಹೌದ್ ಸರ್, ನನ್ ಕೆಲ್ಸನ ಮುಖ್ಯ ಸರ್. ಅಂದ್ರೆ ಬಂದಿದ್ದ ಜನರನ್ನ ಯಾಕೆ ಕಾಸ್ಬೇಕು? ನಾನು ನನ್ ಟೈಮಕ್ ಹೋಗಿ ನನ್ ಜನರ ಒಂದು ಗಳಿಗೆಲ್ಲ ಪಂಚಾಯತಿ ನನ್ಗೇನು
ಒಂದ್ ತಾಸ್ನಲ್ಲಿ ಹೋಗಿ ಏನೈತಿ ನೋಡಿ ಒಂದ್ ಸೈನ್ ಹಾಕ್ಬೋದಲ್ಲ ಅಷ್ಟಲ್ಲ ಸರ್ ಅದಕ್ಕೆ ಬರ್ತೇನೆ. ಓಕೆ ಓಕೆ ಓಕೆ. ಈಗ 27 ವರ್ಷಗಳಿಂದ ನೀವು ಉಡುಪಿಯಲ್ಲಿದ್ದೀರಾ, ಈ ಹಿಂದೆ ಬಾಗಲಕೋಟೆಯಲ್ಲಿದ್ರಿ. ಬಾಗಲಕೋಟೆಯಲ್ಲಿ ತಮ್ಮ ಕುಟುಂಬ ಯಾವ ರೀತಿ ಇತ್ತು, ಏನ್ ಮಾಡ್ತಾ ಇದ್ರಿ, ತದನಂತರ ಇಲ್ಲಿಗೆ ಬಂದಿದ್ದು ಯಾವಾಗ, ಯಾರೆಲ್ಲ ಬಂದ್ರಿ ಭೀಮಾ ಅವರೇ? ನಾವು ಫಸ್ಟ್ ನೋಡಿ ಸರ್, ನಾವು ನಮ್ಮ ಗಂಡ ಕುರಿನ ಕಾಯ್ತಿದೀವಿ. ನಾವು ಒಂದು ಮಗು 9 ತಿಂಗಳ ಮಗಿನ ತಗೊಂಡು ಕುರಿ ಕಾವಾಗ ನಮ್ಗೆ ಲುಕ್ಷನ್ ಆಯ್ತು ಸರ್. ಕುರಿ ತಗೊಂಡ್ ಲುಕ್ಷನ್ ಆಯ್ತು. ಜನರ ಮೇಲೆ 80,000 ಕೈಲಿ ಕೊಡುವಾಗ ನನ್ನ ಗಂಡನ ಕರ್ಕೊಂಡ್ 40,000 ರೂಪಾಯಿ ಗಂಡಿಗಿತ್ತ. ನಮ್ಗೆ ಕೊಡು ಸಂಬಳಲ್ಲಿ 14 ರೂಪಾಯಿ ನಮಗಿತ್ತ. ನನ್ ಫಸ್ಟ್ ಮಗು 9 ತಿಂಗಳ ಮಗು ತರುವಾಗ. ಆಮೇಲೆ ಜನರನ್ನ ಕರ್ಕೊಂಡ್ ನನ್ ಮಗ ಕರ್ಕೊಂಡ್ ನಾನು ಅಲ್ಲಿ ಭತ್ತ ಹುಲ್ಲೆಲ್ಲ ಕೊಯ್ದು ನನ್ ಗಂಡ ನಾವು ಕೆಲಸ ಮಾಡ್ಕೊಂಡು ಆ ಜನರಲ್ಲಿ ನಮ್ಗೆ 60,000 ಕೊಡುಕಿತ್ತಲ್ಲ, ದುಡುಕಿ ಮಾಡಿ ಅವ್ರಿಗೆ ಕೊಟ್ಟಿವಿ. ಅದನ್ನೆಲ್ಲ ಮುಟ್ಟಿಸಿ ಪುನಃ ನಾವು ಕಾಪುಕ್ ಬರ್ಬೇಕಾದ್ರೆ ಕಾಪುದಲ್ಲಿ ನಮಗ್ ಊಟ ಕಾಫಿ ಕೊಡ್ತಿದ್ರು, ಮಧ್ಯಾಹ್ನ ಊಟ ಎಲ್ಲ ಚಾ ಕೊಡ್ತಾರ ಅಂತೇಳಿ ಅಲ್ಲಿಗೆ ನಾವು ಬಂದು ಉಡುಪಿಯಲ್ಲಿ ಸೆಟ್ಲ್ ಆದ್ವಿ. ಓಕೆ, ನೀವು ಮತ್ತು ನಿಮ್ಮ ಗಂಡ ಇಬ್ರು ಕೂಡ ಬಂದಿದ್ರಿ ಅಲ್ವಾ? ಹೌದು, ಉಡುಪಿಗೆ ಕಾಪುದಲ್ಲಿ ನನ್ ಗಂಡ ಸಿಂಪ್ಲಿನ್ ಅಂಗಡಿಯಲ್ಲಿ ಮಾರಿಯಮ್ಮನ ದೇವಸ್ಥಾನ ಅಂದ್ರೆ ಇನ್ನೂ ಸಿಂಪ್ಲಿನ್ ಅಂಗಡಿ ಇತ್ತು ಅವ್ರದ್ದು. ಆ ಅಂಗಡಿಯಲ್ಲಿ ನನ್ನ ಗಂಡ ಒಂದಿನ ಅಲ್ಲ 7 ವರ್ಷ ಕೆಲಸ ಮಾಡಿದ ಅಂಗಡಿಯಲ್ಲಿ. ನಾನು ಜನರು ಕೂಡ ಹುಲ್ಲು ಕೊಯ್ಯಕ ಜನದಲ್ಲಿ 5 ಗದ್ದೆ ಎಲ್ಲ ಕೆಲಸ ಓಸ್ಕೊಂಡ್ ಕೊಯ್ತಲ್ಲ, ಹಂಗೆ ನಾನು ಕೆಲಸ ಓಸ್ಕೊಂಡು ಹುಲ್ಲೆಲ್ಲ ನಂಗೊಂದು ಸಂಬಳ ಹೆಚ್ಚು ಸಿಗ್ತಲ್ಲ ಅಂತೇಳಿ ಅದೇ 300 ರೂಪಾಯಿ ಇದ್ದಿದ್ದು 400 ರೂಪಾಯಿ ಕೊಂಚೋಗು. 5 ಜನ ಹೋಯ್ತಲ್ಲಿ 3 ಜನ 4 ಜನ ಹಾಕಿ ಕೆಲಸ ಮಾಡಿಸಿ ನಾನು ಬದುಕಿ ಬಂದಿದ್ದೇನೆ ಅಷ್ಟೇ ಸರ್ ಅಲ್ಲಿ. ಓಕೆ ಓಕೆ. ನೀವು ಫಸ್ಟ್ ಇಲ್ಲಿ ಮಂಗಳೂರಿಗೆ ಅಂದ್ರೆ ಉಡುಪಿಗೆ ಬಂದಾಗ ಉಡುಪಿ ಕಾಪುಲ್ಲೇ ಬಂದಿದ್ದೆ ನಾನು. ಉಡುಪಿ ಕಾಪುಗೆ ಬಂದಾಗ ಮೊದಲನೇದಾಗಿ ಮಾಡಿರುವಂತ ಕೆಲಸ ಯಾವುದು, ಯಾವ ಕೆಲಸ ಮಾಡಿದ್ರಿ ಮೊದಲನೇದಾಗಿ ಇಲ್ಲಿ ಬಂದಾಗ? ನಮ್ಮ ಗಂಡ ಸಿಂಪ್ಲಿನ್ ಅಂಗಡಿ ಹೋಗ್ತಾರ, ನಾನು ಭತ್ತ ಹುಲ್ಲು ಹೊರಗೆ ಹೋಗ್ತಿದ್ವಿ, ಕೊಯ್ಯಕ್ ಹೋಗ್ತಿದ್ದೆ ಸರ್ ಅಲ್ಲಿ. ಓಕೆ. ಆವಾಗ ಒಂದು ಮಗು ಇತ್ತು ಅಲ್ವಾ ಮೇಡಮ್? ಫಸ್ಟ್ ಮಗು ನಮ್ಮ ರಂಗಪ್ಪನ ಮಗು. ಓಕೆ 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 ಓಕೆ. ಆ ಸಂದರ್ಭ ಮಾಡಿರುವಂತಹ ಕೆಲಸ, ಇವರು ನಿಮ್ಮ ಗಂಡ ಸೆಂಟ್ರಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ರು, ತಾವು ಹುಲ್ಲು ಕೊಯ್ಯುವಂತಹ ಕೆಲಸಕ್ಕೆ ಹೋಗ್ತಾ ಇದ್ರು. ಎಷ್ಟು ಸಂಬಳ ಸಿಗ್ತಾ ಇತ್ತು ಮೇಡಮ್ ಅವಾಗ? ಆಗ ಅಂದ್ರೆ ಎಂತ ಸಂಬಳ ಸರ್, ಏನ್ ನಗಾಡ್ತಿ ಆಸಿವಂತ ಸಂಬಳ ನಮ್ಗೆ 60 ರೂಪಾಯಿ ಸರ್, ಹೆಂಗಸರಿಗೆ 60. ಹೆಂಗಸರಿಗೆ 60 ಅಲ್ವಾ? ನನ್ನ ಗಂಡಗ 130 ಕೊಟ್ರ ಸರ್ ಸಿಂಪ್ಲಿನ್ ಅಂಗಡಿಯಲ್ಲಿ ನನ್ ಗಂಡ ಕೊಡುವಾಗ. ಸೆಂಟ್ರಿಂಗ್ ಅಲ್ಲಿ 130 ಅಲ್ವಾ, ನಿಮ್ಗೆ 60 ರೂಪಾಯಿ. ಓಕೆ ಓಕೆ ಅಲ್ವಾ? ಓಕೆ. ಹಾಗೆ ಏನೆಲ್ಲ ಕೆಲಸ ಮಾಡಿದ್ರಿ ಬೇರೆ? ಹುಲ್ಲು ಕೊಯ್ಯುವಂತ ಕೆಲಸ, ಪಾತ್ರೆ ತೊಳೆಯುವಂತ ಕೆಲಸ, ಬೇರೆ ಏನೆಲ್ಲ ಕೆಲಸ ಮಾಡ್ತೀರಾ? ಅಲ್ಲೇ ಹೋಗಿದ್ವಿ ಸರ್ ಮಣ್ಣು ಹೊರಕ, ಹಿಂಗೆ ಕಾಂಗಡಿ ಕೆಲ್ಸಕ್ಕೆ ಅಲ್ಲೇ ಅಭ್ಯಾಸ ಆಯ್ತಾರ. ಅಲ್ಲಿಂದ ಕಾಂಗಡಿ ಕೆಲಸ ಅಭ್ಯಾಸ ಆದ್ಮೇಲೆ ನಾನು ಇಲ್ಲಿ ಉಡುಪಿಗೆ ಬಂದೆ. ಉಡುಪಿಲಿ ಹಂಗೆ ನಮ್ಗೆ ಕೆಲ್ಸ ಒಳ್ಳೆ ಇತ್ತು, ಮಕ್ಳು ಶಾಲಿಗೆ ಹತ್ರ ಆಯ್ತು, ನಮ್ಗೆ ಅಲ್ಲೇ ಒಂದ್ ಮನೆ ಸಿಕ್ತ. ಹಂಗಾಗಿ ನನ್ ಮಕ್ಳು ಇದ್ದೇ ಬೇಕಲ್ಲ ಅಂತ ಹೇಳಿ ಅಲ್ಲೇ ಉಡುಪಿಯಾಗಿತ್ತು ಸರ್ ನಾವು. ಉಡುಪಿಯಲ್ಲಿ ಅಂದ್ರೆ ರೈಲ್ವೆ ಸ್ಟೇಷನ್ ಐತ್ರಿ, ಇಂದ್ರಳ್ಳಿ ಶಾಲೆ, ಸರ್ಕಾರಿ ಶಾಲೆಯಲ್ಲಿ ಇಂದ್ರಳ್ಳಿ ಹಾಕಿದೆ ನನ್ ಮಕ್ಕಳನ್ನ. ಓಕೆ 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 ಓಕೆ. ಅಲ್ಲಿದ್ದ ಮತ್ತೆ ಪುನಃ ನನ್ ಮಕ್ಳು ಶಾಲೆ ಕಲ್ಸ್ಕೊಂತ ನಾನು ಇಲ್ಲಿ ಉಡುಪಿಯಲ್ಲಿ ಅಂದ್ರೆ ನಮ್ ಸಂಬಂಧರಿದ್ರೆ ಕುಂದಾಪುರಕ್ಕೆ ಬಂದ್ ಸರ್ ನಾನು. ಕುಂದಾಪುರಲ್ಲಿ ಒಡರೂಪಳಿ ಶಾಲೆಯಲ್ಲಿ ನನ್ನ ತಂಗಿ ಆಗಿನ ಕಾಲದಲ್ಲಿ ರೂಮ್ ಎಲ್ಲ ಕೊಡ್ತಿದಿಲ್ಲ ಸರ್. ಹಂಗೆ ಹಿಂದೆ ತಂಡ್ರು ಶಾಲೆ ಹಿಂದೆ ಇರ್ತಿ, ಶಾಲೆಯಿಂದ ಒಂದ್ ಪೆಟ್ಟಿಗೆ ಬಂದು ಸಂಜೆನ ಕೆಲಸ ಮಾಡು, ಸಂಜೆಗೆ ಬಂದ್ ಶಾಲೆ ಹತ್ರ ಹಿಂದ್ಗಡೆ ಅಡಿಗೆ ಮಾಡ್ಕೊಳ್ಳೋದು, ಎದುರುಗಡೆ ಅಲ್ಲೇ ಶಾಲೆ ಜಾಗದಲ್ಲಿ ಮಲ್ಕೊಂತಿದ್ವಿ. ಇಲ್ಲಿ 1,000 ಜನ ಇರ್ತಿದ್ರು, ಅಲ್ಲಿ 300-400 ಜನ ಇರ್ತಿದ್ವಿ. ಕೆಲಸ ಹಿಂಗ ಮಾಡ್ತಾ ಕಾಂಗಡಿ ಕೆಲ್ಸಕ್ಕೆ ಹೋಗ್ತಾ ಬರ್ತಾ ಹೋಗಿದ್ವಿ. 6 ತಿಂಗಳ ಇಲ್ಲಿದ್ರೆ 6 ತಿಂಗಳ ಊರಿಗೆ ಹೋಗಿ ಸರ್ ನಾವು ಗಂಡ ಹೆಂಡತಿ. ಆಮೇಲೆ ನಾನ್ ಹೇಳಿದೆ, ನನ್ನ ಗಂಡ ಹೇಳಿದೆ ಸಾಕು ಇನ್ನು ಹೋಗುದು, ನಾನು ನನ್ ಮಕ್ಕಳು ತಗೊಂಡು ನಾನು ಕುರಿ ಕಾವುಕ್ಕಿಂತ ಒಂದು ಮಂದಿ ಮನೆ ಜೀತ ಇರ್ತಿ ಅಂದ. 3ನೇ ಮಗು ಎತ್ತು ಮುಂದೆ ನನ್ನ ಗಂಡ ಒಂದು ಮಗುಗ 900, ಒಂದು ಮಗುಗ 600 ರೂಪಾಯಿದಲ್ಲಿ ಮಂದಿ ಮನೆಯಲ್ಲೇ ಕೆಲಸ ಮಾಡಕ ಕುರಿ ಕಾಯಕ್ ಇಟ್ಕೊಂಡಿದ್ರು. ತಮ್ಮ ಇಬ್ರು ಮಕ್ಕಳನ್ನ ಮೂರನೇ ಮಗುಗ ಎತ್ತು ಹೋಗದ ಹೇಳ, ನಾನ್ ಹೇಳ ವಾಪಸ್ ಬಂದ್ ಹೇಳಿದೆ ಗಂಡ ಹತ್ರ, ನಾನ್ ಮಂದಿ ಮನೆಯಲ್ಲಿ ಜೀತ ಕೊಡುದಿಲ್ಲ ಅಂತ ಹೇಳಿ ಅವ್ರ ಮನೆಯನ್ನ ದುಡ್ಡು ಇಟ್ಟು ನನ್ನ ಮಗನ್ ಕರ್ಕೊಂತಾರ. ನಾವು ಹೋಗಿ ಅಲ್ಲೇ ಕಾಪುದಲ್ಲೇ ಇತ್ತು ಸರ್ ಅಷ್ಟೇ. ಬಾಗಲಕೋಟೆಯಲ್ಲಿ ಅಂದ್ರೆ ತಮ್ಮ ಇಬ್ರು ಮಕ್ಕಳು ಜೀತ ಪದ್ಧತಿಗ ಒಂದು 600 ರೂಪಾಯಿಗೆ. ಹೌದು, ಫಸ್ಟ್ ಸ್ಟಾರ್ಟಿಂಗ್ ಅದೇ ಸರ್. ನಾವ್ ಮತ್ ಪುನಃ ಬಿಡಿಸ್ಕೊಂಡ್ ಬಂದಿ, ಹೋಗ್ಲಿಲ್ಲ ನಾವು ಇತ್ತಾಗ ಬಂದಿ, ಅಲ್ಲಿದ್ದ ಬ್ಯಾಡ ನಮ್ಗೆ ಅಂತ ಹೇಳಿ. ಹೌದಾ? ಜೀತ ಪದ್ಧತಿ ಅಂತ ಹೇಳಿದ್ರೆ 600 ರೂಪಾಯಿಗೆ ಒಂದು ಮಗನಿಗೆ 600 ರೂಪಾಯಿಗೆ ಜೀತ ಪದ್ಧತಿ ಅಲ್ಲ ಮೇಡಮ್? 900 ಸರ್, 900 ಆಗಿನ ಕಾಲ. ಆಗಿನ ಕಾಲ 900 ಒಂದು ಮಗುವಿಗೆ. ಇನ್ನೊಂದು ಮಗುವಿಗೆ ದೊಡ್ಡ ಮಗು ಅಷ್ಟೇ, ದೊಡ್ಡ ಮಗು ಇದ್ರೆ ಸಣ್ಣ ಮಗ ಹಂಗ ಅಣ್ಣ ನಟಿ ಜೋಡಿಗೆ ಹೋಗ್ತಿದ್ದಾವ. ಹಾಗೆ ನಮ್ ಗಂಡಗ ಆಗಿನ ಕಾಲ 9,000 ರೂಪಾಯಿ ಮಾತಾಡಿದ್ರು.
ಓಕೆ 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 ಹಾಗೆ ನೀವು ಅಷ್ಟೇ, ಅದನ್ನ ಮತ್ತೇನು ಈಚೆದಲ್ಲಿ ಇಲ್ಲ ನಮ್ಗೆ ಸರ್. ನೀವು ಅದನ್ನ ವಿರೋಧಿಸಿದ್ರಿ, ನೀವು ಉಡುಪಿಗೆ ಬಂದ್ಬಿಟ್ರಿ. ಹ್ಞೂ ಸರ್, ಬೇಡ ಅಂತ ಬಂದಿಟ್ಟು ಅವರಿಗೆ ಸ್ಟಾರ್ಟಿಂಗ್ ಮಾಡಿ. ಓಕೆ 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 ಹೆಮ್ಮೆ ಆಗುತ್ತೆ ಮೇಡಮ್, ಮಾತಾಡ್ತೇನೆ ನಿಮ್ಮ ಜೊತೆ. ನಾನು ಇನ್ನು ಮುಂದಕ್ಕೆ ಜನರ ಕರೆಗಳನ್ನು ಕೂಡ ಸ್ವೀಕಾರ ಮಾಡ್ತೇನೆ. ತಮ್ಮ ಒಂದು ಯಶಸ್ಸಿನ ಸಾಧನೆ ಏನಿದೆ, ಈ ಒಂದು ಕಷ್ಟಪಟ್ಟು ಪರಿಶ್ರಮದ ಹಾದಿ ಏನಿದೆ, ಅನೇಕ ವೀಕ್ಷಕರು ನೋಡ್ತಾ ಇದ್ದಾರೆ, ಅನೇಕ ಜನರು ನೋಡ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ತಮ್ಮ ಜೊತೆ ಮಾತಾಡಬೇಕು. ಒಂದು ಶುಭ ಹಾರೈಕೆಗಳು ಅಥವಾ ತಮ್ಮ ಒಂದು ಈ ಒಂದು ಸವಾಲಿನ ಪ್ರಯಾಣ ಏನಿದೆ ಇದರ ಬಗ್ಗೆ ಮಾತಾಡಬೇಕು ಅಥವಾ ಪ್ರಶ್ನೆಗಳಿದ್ರೆ ಎಸ್ ನಮ್ಮ ವೀಕ್ಷಕರು ಕರೆ ಮಾಡ್ತಾ ಇದ್ದಾರೆ. ನನ್ನ ಕರೆಗಳನ್ನ ಸ್ವೀಕಾರ ಮಾಡ್ತೇನೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಿತಿನ್ ಅವರ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ? ನಾನು ಸಂತೋಷ್ ಶೆಟ್ಟಿ, ದುಬೈಯಿಂದ. ನಮಸ್ತೆ ನಮಸ್ತೆ, ದುಬೈಯಿಂದ ಕರೆ ಮಾಡಿದ್ದೀರಾ ಸಂತೋಷ್ ಶೆಟ್ಟಿ ಅವರು. ನಮಸ್ತೆ, ಮಾತಾಡಿ ಹೌದು ಸರ್. ಸರ್, ತುಂಬಾ ಖುಷಿ ಆಯ್ತು. ಇವತ್ತೊಂದು ಪ್ರೋಗ್ರಾಮ್, ಒಂದು ಡಿಬೇಟ್ ಒಂದು ಮಾಡ್ತಾ ಇದ್ದೆ, ಇನ್ನು ದಿನ ನೋಡ್ತಾ ಇದ್ದೇನೆ. ಆದ್ರೆ ಇವತ್ತೊಂದು ರಾಜಕೀಯತರಾಗಿ ತುಂಬಾ ಖುಷಿ ಆಯ್ತು ನಮಗೆ ನೋಡಿ. ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿ ಭೀಮಾ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಜನರಿಗೆ ಒಂದು ಮೆಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ನಾವು ನೋಡಿ, ನಿಮ್ಮ ವರದಿ ನೋಡಿ ತುಂಬಾ ಖುಷಿ ಆಯ್ತು ನಮ್ಗೆ ಅಲ್ವಾ? ನಿಮ್ಮ ಇದು ಬರ್ತಾ ಇತ್ತು, ಮಾತನಾಡ್ತಾ ಇದ್ರಿ, ಅವರ ಮಾತೆಲ್ಲ ಕೇಳಿದಾಗ ತುಂಬಾ ನಮ್ಗೆ ಅತಿ ಆನಂದವಾಯ್ತು, ಅತಿ ಸಂತೋಷವಾಯ್ತು ಕೇಳ್ತಾ. ಇತ್ತು ದೂರ ಇದ್ರು ಅಧ್ಯಕ್ಷ ಈ ತರ ಮಾಡಬಹುದು, ಒಂದು ಮಾದರಿ ಅಂತ ಹೇಳ್ತೀರಿ ಸರ್. ಅಲ್ವಾ? ನಿಜ ನಿಜ ಸರ್, ನಿಜ ನಿಜ ಸರ್. ಈಗ ಭೀಮಾ ಅವರೇ ನೇರವಾಗಿ ನಮ್ಮ ಜೊತೆ, ಭೀಮಾ ಅವರಿಗೆ ಹೇಳಿ ಸರ್, ಮಾತಾಡಿ ಸರ್, ಏನಾದ್ರು ಹೇಳಲಿಕ್ಕಿದೆ? ಭೀಮಾ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಹಲೋ. ಹೇಳಿ ಸರ್, ಹೇಳಿ, ಮಾತಾಡ್ತಾ ಇದೆ. ಅವ್ರೆ ತುಂಬಾ ಮೊದಲಿಗೆ ನಾವು ಅಭಿನಂದನೆಗಳು. ನಿಮ್ಮಂತ ರಾಜಕಾರಣ ನಮ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ಇನ್ನೂ ಎಲ್ಲರಿಗೂ ನೀವು ಒಂದು ಮಾದರಿ ಆಗಿದ್ದೀರಿ. ಹಾಗೆ ನಿಮ್ಮನ್ನು ನೋಡಿ ಇನ್ನೂ ಜನ ಪ್ರೇರಣೆ ಆಗ್ಬೇಕು ಅಂತ ನಾನು ಹೇಳುದು ಅಷ್ಟೇ. ನಿಮ್ಮ ಕೆಲಸ ನೀವು ಮಾಡೋದು ಇದು ಜನರಿಗೆ, ನಾನು ಮೊದಲು ಬೇರೆ ಇದ್ರಲ್ಲಿ ನೋಡಿದ್ದೀನಿ, ಇವರ ವರದಿ ತುಂಬಾ ಬಂದಿತ್ತು, ಒಂದೆರಡು ತಿಂಗಳು ಮುಂಚೆನು ಬೇರೆ ಪತ್ರಿಕೆಯಲ್ಲೆಲ್ಲ ನೋಡಿದ್ದೇನೆ ಇವ್ರ ಬಗ್ಗೆ. ತುಂಬಾ ಖುಷಿ ಆಯ್ತು ಇವರ ಮಾತು, ಇವರ ಕೆಲಸ, ಕಾರ್ಯವೈಖರಿ ಎಲ್ಲ ನೋಡಿ. ಅಲ್ವಾ? ನಿಜ ನಿಜ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಅದು ತನ್ನ ಮೂಲ ಕಸುಬನ್ನು ಅವ್ರು ಇನ್ನೂ ಮರೆಯಲಿಲ್ಲ. ನಿಜ ನಿಜ ಎಂತ ಹೇಳ್ತಾರೆ? ನಿಜ 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 ಸರ್, ನಿಜ ನಿಜ. ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಪ್ರಶ್ನೆಗೆ ಸಹ ಅವರು ಉತ್ತರ ಕೊಡುವುದು ಕೇಳಿದ್ರೆ ನಂಗೆ ತುಂಬಾ ಇದಾಗ್ತಾ ಇತ್ತು. ಅವರು ಒಂದು ಮಾತು ಹೇಳಿದ್ರು ಈಗ, ಹಾಗೆ ನೋಡಿದ್ರು, ನೀವು ಇನ್ನೂ ಅಧ್ಯಕ್ಷ ಆಗಿದ್ರು ಸಹ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅವರಿಗೆ, ಇನ್ನೂ ಸಹ ಅದು ಕೂಲಿ ಕೆಲಸ ಎಲ್ಲ ಇನ್ನೂ ಮಾಡ್ತೀರಿ, ಅದು ಬೇರೆ ಜನ ಎಲ್ಲ ಇದು ಹೇಳುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ನೋಡಿ ಜನ ಎಂತ ಹೇಳ್ತಾರೆ, ನಮ್ಮ ಮೂಲ ಕಸವನ್ನು ನಾವು ಯಾವತ್ತೂ ಮರೆಯಬಾರ್ದು. ಹಾಗೆ ಅದೊಂದು ಮಾತು ನನಗೆ ತುಂಬಾ ಇದಾಯ್ತು, ಹೆಮ್ಮೆ ಆಯ್ತು ಅವರ ಮಾತು ಕೇಳಿ. ನಿಜ 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 ಸರ್, ನಿಜ ಸರ್. ಥ್ಯಾಂಕ್ ಯು ಸರ್. ಇನ್ನೂ ಸಹ ದೇವರು ಒಳ್ಳೇದು ಮಾಡ್ಲಿ, ಇನ್ನು ಅವರ ಕಾರ್ಯ ಇದರಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಇನ್ನೂ ಮುಂದುವರಿಲಿ ಅಂತ ನಮ್ಮದೊಂದು ಆಶಿಸುದು. ದೇವರು ಒಳ್ಳೇದು ಮಾಡಿ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ. ನಿಮ್ಮ ಕಾರ್ಯಕ್ರಮ ಇದೇ ರೀತಿ ಮೂಡಿ ಬರಲಿ. ಧನ್ಯವಾದ. ಇಂಥ ದಿನ ಎಲ್ಲ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತ ನಿಮಗೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ ಧನ್ಯವಾದ ಸರ್, ಧನ್ಯವಾದ ಧನ್ಯವಾದ. ಇದು ಸಂತೋಷ್ ಅವರು ದುಬೈಯಿಂದ ಕರೆ ಮಾಡಿರುವಂತದ್ದು. ಎಸ್ ಸರ್, ಕಿರಣ್ ಕುಮಾರ್ ಅವರೇ, ಎಸ್ ಇನ್ನೊಂದು ಕರೆ ಇದೆ, ಹೇಳ್ತೇನೆ ಸರ್. ಬಿಫೋರ್ ದಟ್ ಇನ್ನೊಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ರಾಘವೇಂದ್ರ ಅಂತ, ಉಡುಪಿಯಿಂದ ಸರ್. ರಾಘವೇಂದ್ರ ಉಡುಪಿಯಿಂದ. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ. ಈಗ ಭೀಮಾ ಅವರು ಒಂದು ಸಾಧನೆ, ಅವರ ಒಂದು ಕಷ್ಟ ಪಡುವಂತದ್ದೆಲ್ಲ ನಾವು ಈಗ ಸುಮಾರು ಒಂದು ವಾರದಿಂದ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ ಸರ್. ನೋಡುವಾಗ ತುಂಬಾ ನಮಗೆ ಒಂದು ಅಭಿಮಾನ ಅನ್ನುವಂಥದ್ದು. ಅವರ ಒಂದು ನಾವ್ ಯಾಕೆ ಹಾಗೆ ಮಾಡ್ಲಿಲ್ಲ, ನಾವ್ ಯಾಕೆ ಹಾಗಾಗ್ಲಿಲ್ಲ, ನಾವು ಆಗ್ಬೇಕು ಅನ್ನೋ ಒಂದು ಹುಮ್ಮಸ್ ಕೂಡ ನಮ್ಗೆ ಬರ್ತಾ ಉಂಟು. ಮತ್ತೆ ಎರಡನೇದಾಗಿ ಸರ್, ನಮ್ಮ ಕೂಡಲ ಚಾನಲ್ ವಾಹಿನಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಯಾಕಂದ್ರೆ ಇಂಥವ್ರನ್ನೆಲ್ಲ ಸ್ವಲ್ಪ ದೂರದವರು ಅಥವಾ ಬಂಗದವರು ಅಂದ್ರೆ ಅಂತವ್ರನ್ನೆಲ್ಲ ಈ ಮಾಧ್ಯಮದಲ್ಲಿ ಎಲ್ಲ ಇದು ಮಾಡುದು ಕಮ್ಮಿ. ಅದ್ರಲ್ಲಿ ನಮ್ಮ ಕುಡ್ಲದವರು ಇಷ್ಟೊಂದು ಪಾಪ ಅವ್ರು ಮಾಡಿದಂತ ಕೆಲಸ ಕಾರ್ಯಗಳನ್ನ ಒಂದು ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು ತುಂಬಾ ಒಂದು ಅಭಿನಂದನಾರ್ಹ ವಿಷಯ ಇದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಲ್ಲ, ನಾನು ಒಂದೇ ಹೇಳ್ತೀನಿ ಸರ್, ನಮ್ಮದು ಏನಿಲ್ಲ ಸರ್, ಇಲ್ಲಿ ಅವರು ಮಾಡಿರುವಂತ ಕೆಲಸ ಇದು ನಮ್ಗೆಲ್ಲರಿಗೂ ಕೂಡ ಸ್ಫೂರ್ತಿ, ನಮ್ಗಳಿಗೂ ಕೂಡ ಅಮೇಜಿಂಗ್. ಹಾಗಾಗಿ ಹೌದು, ಅಲ್ಲ ಅದ್ನೇ ಹೇಳಿದ್ ನಾನು. ಹಾಗೆ ಈಗ ಎಲ್ಲೋ ಒಂದ್ ಕಡೆ ಇಂಥದ್ದೆಲ್ಲ ಹೊರಗೆ ಬರದೇ ಇಲ್ಲ, ಅದು ಅಲ್ಲೇ ಒಳಗೊಳಗೆ ಇದಾಗ್ತಾ ಇರುತ್ತೆ, ಹೊರಗೆ ಪ್ರಚಾರ ಆಗದೇ ಇಲ್ಲ. ಯಾವ್ದ್ಯಾವ್ದೋ ಬೇಡದಿದ್ದೆಲ್ಲ ವಿಷಯ ಪ್ರಚಾರಗಳಾಗ್ತದೆ. ಇಂಥ ಒಂದು ಒಳ್ಳೆ ಒಂದು ಕೆಲಸ ಮಾಡುವಂತವ್ರನ್ನ, ಇಂಥವ್ರ ವಿಷಯಗಳು ಆಚೆ ಬರುದೇ ಇಲ್ಲ. ಅಂತ ವಿಷಯನ ನಿಮ್ಮ ಯಾರು ವರದಿಗಾರರಿದ್ದಾರೆ ಅವರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೇನೆ. ಹಾಗೆ ಭೀಮಾ ಅವರು ಲೈನ್ ಅಲ್ಲಿ ಇದ್ದಾರಾ ಸರ್? ಇದ್ದಾರೆ ಸರ್, ಭೀಮಾ ಅವರು ಇದ್ದಾರೆ, ಮಾತಾಡಿ ಸರ್, ಹೇಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಅಮ್ಮ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಅಮ್ಮ ನಮಸ್ತೆ. ಕೇಳ್ತದೆ ಸರ್, ಅವ್ರಿಗೆ ಕೇಳ್ತದೆ, ಮಾತಾಡಿ ಸರ್. ಅವರು ನೋಡಿ, ಅವರು ಒಂದು
ಕಷ್ಟದಲ್ಲಿ ಬಂದು ಕಷ್ಟದಲ್ಲಿ ನನಗೆ ಭೀಮವ್ವನವರಿಗೆ ಸಪೋರ್ಟ್ ಮಾಡಿ ಬೆನ್ನು ತಟ್ಟಿ ಪಂಚಾಯತಿಯಲ್ಲಿ ಕೂರಿಸಿದಾರಲ್ಲ ಸರ್, ಆ ಊರಿನ ಜನರಿಗೆ ಧನ್ಯವಾದ ಹೇಳ್ಬೇಕು. ಒಂದು ಸ್ವಲ್ಪ ಮೊದ್ಲು ಯಾರು ಮಾತಾಡಿದ್ರು, ನನಗೆ ಅವರ ಹೆಸರು ನನಗೆ ಮರ್ತೋಯ್ತು, ಆದ್ರೆ ಅವರು ಅಷ್ಟು ಒಂದು ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಅವರನ್ನ ಆ ಸೀಟಲ್ಲಿ ಕೂರಿಸಿದಾರಲ್ಲ, ನಿಜವಾಗ್ಲೂ ಅವರಿಗೂ ಕೂಡ ನನ್ನ ಧನ್ಯವಾದ. ಯಾಕಂದ್ರೆ ಅವ್ರ ಮೇಲೆ ಒಂದು ವಿಶ್ವಾಸ ಇಟ್ಟು ಕೂರಿಸಿದ್ರಿಂದ ಇವತ್ತು ಒಂದು ಬಡ ಜನರಿಗೆ ತುಂಬಾ ಸಹಕಾರಿಯಾಗುತ್ತೆ ಸರ್. ಯಾಕಂದ್ರೆ ಇವರು ಕೂಡ ಬಡವರು, ಇವರು ಕೂಡ ಕೂಲಿ ಕೆಲಸ ಮಾಡುವವರು ಕಷ್ಟ ಏನು, ಬಡವ್ರ ಕಷ್ಟ ಏನು ಅನ್ನೋದು ಇವರಿಗೆ ಸಂಪೂರ್ಣ ಅರ್ಥ ಆಗಿ ಅವ್ರ ಸಮಸ್ಯೆನ ಎಲ್ಲ ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ತಾ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದ್ರೆ ಈಗಾಗ್ಲೇ ನಾವು ನೋಡ್ತಾ ಇದ್ದೇವೆ ಸರ್, ಒಬ್ಬ MLA ಅವ್ರನ್ನ, ಶಾಸಕರನ್ನಾದ್ರೂ ನಾವು ಹೋಗಿ ಹತ್ರದಿಂದ ಮಾತಾಡಿಸಿ ಇದು ಮಾಡಿ ಬರ್ಬೋದು. ಕೆಲವು ಪಂಚಾಯತ್ಗಳಲ್ಲಿ ಅಧ್ಯಕ್ಷರನ್ನ ಮಾತಾಡ್ಸೋದು ಕಷ್ಟ ಆಗತ್ತೆ, ಅವರಿಗೆ ಬೆಳಗಿಂದ ಸಂಜೆ ತನಕ ನಾವು ಕಾಯ್ಬೇಕಾಗ್ತದೆ. ಅಥವಾ ಒಂದು ವಿಷಯನೂ ಹೇಳಲ್ಲ, ಇಷ್ಟು ಗಂಟೆಗೆ ನಾನು ಸಿಗ್ತೇನೆ ಅಂತಾನು ಹೇಳುವುದಿಲ್ಲ, ಏನು ಬೇಡ. ನಾನು ಒಂದು ಸಣ್ಣ ಮಟ್ಟದಲ್ಲಿ ಜನಪರ ಹೋರಾಟಗಾರ, ನಾನು ಕೂಡ ನನ್ನ ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ನಾನು ಎರಡು ವರ್ಷದ ಹಿಂದೆ 3-4 ಸರಿ 2 ಪಂಚಾಯತಿ ತಿರುಗಿ, ಇಲ್ಲಿಗೆ ಹೋದ್ರೆ ಅಲ್ಲಿ ಹೋಗಿ, ಅಲ್ಲಿ ಹೋದ್ರೆ ಇಲ್ಲಿ ಹೋಗಿ ಅಂತ ಹೇಳಿ ತಿರುಗಿ ಆ ರೇಷನ್ ಕಾರ್ಡ್ ಬೇಡ ಅಂತ ಹೇಳಿ ಸುಮ್ಮನೆ ಬೇಸರವಾಗಿ ಕೂತಿದ್ದೇನೆ. ಹಾಗಾಗಿ ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಕೆಲವು ಅಧ್ಯಕ್ಷರಾದ್ರು ಎಲ್ಲ ಆದ್ರೂ ಅವರು ಸ್ವಂತಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ತಾ ಇದ್ದಾರೆ. ಎಲ್ರು ಅಂತ ಅಲ್ಲ, ಕೆಲವರು ಅಧ್ಯಕ್ಷರುಗಳಲ್ಲಿ ಕೆಲವರು ಮತ್ತೆ ಯಾವ್ದಾವ್ದೋ ರೀತಿಯಲ್ಲಿ ಮರಳು ಇದ್ರಲ್ಲಿ ತೊಡಸ್ಕೊಂಡು ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಭೀಮಮ್ಮ ಪಾಪ ಅವರ ಜೀವನಕ್ಕೆ ಅವರು ಕಷ್ಟಪಟ್ಟು ರಸ್ತೆ ಕೆಲಸ ಮಾಡಿ, ಕಾಂಕ್ರೀಟ್ ಕೆಲಸ ಮಾಡಿ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ನಿಜವಾಗ್ಲೂ ಅವರ ಒಂದು ಕಾರ್ಯನ ಶ್ಲಾಘಿಸಲೇಬೇಕಾಗತ್ತೆ. ಮತ್ತೆ ದೇವರು ಕೂಡ ಅವರಿಗೆ ಇನ್ನೂ ಒಳ್ಳೆ ಒಂದು ಆಯುಷು, ಆರೋಗ್ಯ, ಭಾಗ್ಯ ಕೊಟ್ಟು ರಕ್ಷಣೆ ಮಾಡ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಎಸ್, ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಓಕೆ, ಹಫೀಜ್ ಅವರು ಕರೆ ಮಾಡಿದ್ದಾರೆ. ಹಫೀಜ್ ಅವರಿದ್ದಾರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಶಾಖೆಯ ಹಫೀಜ್ ಅವರು. ಸರ್ ನಮಸ್ತೆ. ನಮಸ್ತೆ. ಎಸ್, ಈಗ ಭೀಮಾ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ತಾವು ಪ್ರಶಂಸೆಯನ್ನ ಕೊಟ್ಟಿದ್ದೀರಾ, ಇವರ ಕೆಲಸ ಕಾರ್ಯವನ್ನ ತಾವು ಕೂಡ ಗಮನಿಸಿದ್ದೀರಾ. ಎಸ್ ಸರ್, ಭೀಮಾ ಅವರು ಇದ್ದಾರೆ, ಮಾತಾಡಿ ಸರ್. ನಮಸ್ತೆ ಭೀಮಾ ಅವರೇ. ನಮಸ್ತೆ ಸರ್, ಹೇಳಿ. ಹಲೋ. ಎಸ್ ಎಸ್, ಕೇಳ್ತಾ ಸರ್? ಕೇಳ್ತಾ ಇದ್ದಾರೆ ಹಫೀಜ್ ಅವರೇ. ಆರಾಮಿತ್ತು ಸರ್, ನೀವು ಆರಾಮಿದ್ರೆ? ಎಸ್, ಹಫೀಜ್ ಅವರೇ ಕೇಳ್ತಾ ಇದೆ, ಅವರಿಗೆ ಕೇಳ್ತಾ ಇದೆ, ಹಫೀಜ್ ಅವರೇ. ಓಕೆ, ನನ್ನ ಧ್ವನಿ ಕೇಳ್ತಾ ಇದೆ, ಹೌದು ಕೇಳಿಸ್ತಾ ಇಲ್ಲ. ಅವರ ಧ್ವನಿ ತಮ್ಗೆ ಕೇಳಿಸ್ತಾ ಇಲ್ಲ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು. ಎಸ್ ಸರ್, ಈ ಒಂದು ವಿಚಾರದಿಂದ ಎಸ್ ಮಾತಾಡಿ ಸರ್ ಹಫೀಜ್ ಅವರೇ. ಬಹಳ ಖುಷಿಯಾದಂತ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಸಾಧಿಸ್ಲಿಕ್ಕೆ ಒಂದು ಛಲ ಇದ್ರೆ ಏನನ್ನು ಮಾಡಬಹುದು ಅನ್ನೋದಕ್ಕೆ ಭೀಮಾ ಅವರ ಒಂದು ನಿದರ್ಶನ. ಯಾಕಂದ್ರೆ ಉತ್ತರ ಕರ್ನಾಟಕವನ್ನು ಬಿಟ್ಟು ಇಲ್ಲಿ ಕರಾವಳಿಗೆ ಬಂದು ತಮ್ಮ ಕೆಲಸವನ್ನು ಮಾಡಿ ಈ ಒಂದು ಸ್ಥಾನಕ್ಕೆ ಅವರು ತಲುಪಿದ್ದಾರೆ ಅಂತ ಹೇಳಿದ್ರೆ ಬಹಳ ಮೆಚ್ಚುವಂತ ಒಂದು ಕಾರ್ಯ. ಇದು ಎಲ್ಲ ಮಹಿಳೆಯರಿಗೊಂದು ಪ್ರೇರಣೆ. ಇವರು ಭೀಮವ್ವ ಅಂತ ಹೇಳಿದ್ರೆ ಎಲ್ಲ ಮಹಿಳೆಯರಿಗೂ ಪ್ರೇರಣೆ ಆಗ್ತಾರೆ. ಯಾಕಂದ್ರೆ ಏನು ಒಂದು ಛಲ ಇದ್ರೆ ಏನನ್ನು ಸಾಧಿಸಬಹುದು ಅನ್ನೋದಕ್ಕೆ ಖುಷಿ ಆಯ್ತು ಅವರ ಈ ಸಾಧನೆಯನ್ನು ನೋಡಿ. ಎಸ್ ಸರ್. ಓಕೆ, ಹಫೀಜ್ ಅವರು ತಮ್ಮ ಕೆಲಸವನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ. ಜೊತೆಗೆ ಉಡುಪಿ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಹಫೀಜ್ ಅವರು ಈಗಾಗಲೇ ತಮ್ಮ ಬಗ್ಗೆ ಹೆಮ್ಮೆಯನ್ನ ಮಾತುಗಳನ್ನ ಈ ಹಿಂದೆಯೂ ಕೂಡ ನನ್ನ ಜೊತೆ ಹೇಳ್ತಾ ಇದ್ರು. ಎಸ್, ಹಾಗಾಗಿ ಕಾರ್ಯಕ್ರಮದಲ್ಲಿ ಇವತ್ತು ಕರೆ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಹಫೀಜ್ ಅವರಿಗೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಸಮಾಜದಲ್ಲಿ ಇಂತಹ ಶ್ರಮಜೀವಿಗಳನ್ನ, ಜೊತೆಗೆ ಯಾರು ಕಷ್ಟಪಟ್ಟು ಮೇಲೆ ಬರ್ತಾರೆ ಅಥವಾ ಈ ರೀತಿಯ ಸಂಘರ್ಷದ ಜೀವನಗಳಲ್ಲಿ ಇರುವಂತಹವರನ್ನ ಗುರುತಿಸಿ ಮಲ್ಬಾರ್ ಗೋಲ್ಡ್ ಅನೇಕ ಸನ್ಮಾನಗಳನ್ನ, ಅಭಿಮಾನಗಳನ್ನ, ಗೌರವವನ್ನ ಸೂಚಿಸಿದೆ. ಇನ್ನು ಮುಂದಕ್ಕೆ ಬಹುಶಃ ಭೀಮಾ ಅವರು ಕೂಡ ಆ ಜಾಗದಲ್ಲಿ ಇರಬಹುದು ಅನ್ನೋ ನನ್ನ ಭಾವನೆ. ಹಫೀಜ್ ಅವರು ಆಗಾಗಲೇ ಹೇಳಿದ್ದಾರೆ, ತಮ್ಮ ಕೆಲಸವನ್ನ ಪ್ರಶಂಸೆಯ ಮಾತುಗಳನ್ನ ಆಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಹಫೀಜ್ ಅವರಿಗೆ. ಜೊತೆಗೆ ಕರಣ್ ಕುಮಾರ್ ಸರ್, ಈಗ ಓಕೆ ದಯಮಾಡಿ. ಎಸ್, ಕರಣ್ ಕುಮಾರ್ ಅವರು ಸರ್, ಈಗ ಅನೇಕ ಕರೆಗಳು ಬರ್ತದೆ. ಬಿಫೋರ್ ದಟ್ ನಾನು ಕೇಳುವಂತಹ ವಿಚಾರ, ತಾವು ಭೀಮಾ ಅವರನ್ನ ಈ ಒಂದು ಅಧ್ಯಕ್ಷ ಗಾದಿಗೆ ನಿಲ್ಲಿಸಬೇಕು ಅನ್ನುವಂಥದ್ದು ತಮಗೆ ಯಾಕಾಯ್ತು ಅನ್ನುವಂಥ ಪ್ರಶ್ನೆ ಬರುತ್ತೆ. ಅನೇಕ ಜನರು ಇರ್ತಾರೆ, ತಮ್ಮಲ್ಲೂ ಕೂಡ ಜನತೆಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಾಗಲಕೋಟೆ ಅವರು ಯಾಕೆ ಅವಕಾಶ ಅನ್ನುವಂತಹ ಪ್ರಶ್ನೆಯನ್ನ ತಮ್ಮವರೇ ಕೇಳಿದ್ದಾರೆ ಅಂತ ಬಂದಾಗ ಕೇಳ್ತಾರೆ, ಸಹಜ. ಈ ಸಂದರ್ಭಗಳಲ್ಲಿ ತಾವು ಭೀಮಾ ಅವರನ್ನ ನಿಲ್ಲಿಸಿರುವಂಥದ್ದು, ತಾವು ಯಾವಾಗ ನೋಡಿರುವಂಥದ್ದು ಭೀಮಾ ಅವರನ್ನ, ಜೊತೆಗೆ ಭೀಮಾ ಅವರನ್ನ ಈ ರೀತಿ ಸ್ಥಾನದಲ್ಲಿ ನೋಡ್ಬೇಕು ಅನ್ನೋದು ತಮಗೆ ಯಾವಾಗ ಅನಿಸುತ್ತೆ?
ಭೀಮವ್ವನವರು ನಂಗೆ ಸತತ ಒಂದು 6-7 ವರ್ಷದಿಂದ ಪರಿಚಯ ಇದೆ. ನಮ್ಮ ಊರಿನಲ್ಲೇ ಒಂದು ಕಾಲೋನಿಯಲ್ಲಿ ಇದ್ದಾರೆ ಅವರ. ಹಾಗಾಗಿ ನಾನು ಪ್ರತಿ ಸಲ ಚುನಾವಣೆಗೆ ತಿರುಗುವಾಗ ಅವರು ನಮ್ಮೊಟ್ಟಿಗೆ ಸಿಗ್ತಾ ಇದ್ದಾರೆ. ಹಾಗೆ ಮತ್ತೆ ಅವರು ಕೂಲಿ ಕೆಲಸ ಮಾಡುವಾಗ ಅವರು ಕಾಂಕ್ರೀಟ್ ಕೆಲಸಕ್ಕೆ ಹೋಗುವುದು, ನಮ್ಮ ಅಕ್ಕನ ಮಗ ಒಂದು ಕೆಲಸ ಎಲ್ಲ ಮಾಡ್ತಿರುವಾಗ ಇವರು ತಮ್ಮ ಒಂದು ಟೀಮನ್ನ ಕಟ್ಕೊಂಡು ಬಂದು ಕೆಲಸ ಮಾಡ್ತಾ ಇದ್ದಾರೆ ನೋಡಿದ್ದೀನಿ, ನಮ್ಮಲ್ಲೆಲ್ಲ ರಸ್ತೆ ಕೆಲಸ ಮಾಡುವಾಗ. ಹಾಗಾಗಿ ಅವ್ರ ಭಾರಿ ಪರಿಚಯ ಇತ್ತು. ಹಾಗೆ ಅವ್ರು ಒಂದ್ ಮನೆ ಹಾಕೊಡ್ಬೇಕು ಅಂತ ನನ್ನ ಹತ್ರ ಬಂದ್ರು. ನಾನು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ನೋಡುವಾಗ ವೋಟರ್ ಐಡಿ ಹಿಡಿದು ಎಲ್ಲದೂ ಇಲ್ಲೇ ಒಂದು 10 ವರ್ಷದಿಂದ ಇದೆ. ಹಾಗಾಗಿ ನಾನು ನಮ್ಮೂರು ಜನರಿಗೆ ಹೇಳಿದೆ, ಎಸ್ಟಿ ಮೀಸಲಾತಿ ಬಂತು, ಹಾಗಾಗಿ ಇವ್ರು ನಿಲ್ಸೋದು ನಮ್ಗೆ ಪ್ರಾಮಾಣಿಕರಿದ್ದಾರೆ. ನನ್ನ ಮಗನ ಒಂದು ದೇಶ ಕಾಯ್ಲಿಕ್ಕೆ ಕೊಟ್ಟಿದ್ದಾರೆ, ಹಾಗಾಗಿ ಅವ್ರು ನಿಲ್ಸೋದು ನಂಗೆ ಉತ್ತಮ ಅನಿಸ್ತಾ ಇದೆ ಅಂದ್ರೆ ಜನರು ನೀನ್ ಹೇಗೆ ಹೇಳ್ತೇವೆ ಹಾಗೆ ಮರ ನನ್ನ ಸಹಕಾರ ಎಲ್ಲ ನಿಮ್ಮ ನೀನ್ ಯಾರು ನಿಲ್ಸ್ತೇ ಅವ್ರಿಗೆ ನನ್ನ ಸಹಕಾರ ಇದೆ ಅಂತ ಹೇಳಿ. ಹಾಗಾಗಿ ನಮ್ಮೂರ್ ಜನರ ಹತ್ರ ನಾನು ಮಾತಾಡಿದಾಗ ಎಲ್ಲರೂ ಒಪ್ಕೊಂಡ್ರು. ಹಾಗಾಗಿ ಎಲ್ಲರೂ ಒಪ್ಪಿ ಅವನ್ನ ಓಟ್ ಹಾಕಿ 4 ಜನ ಇವರ 3 ಜನ ಸ್ಪರ್ಧಾಳುಗಳು ಇದ್ದೇ ನಮ್ಮ ಊರಿನವರೇ ಇದ್ರು. 3 ಜನ 3 ಜನ ಇಲ್ಲಿಯ ಸ್ಪರ್ಧಾಳುಗಳವರೇ ಇದ್ರು. ಆದ್ರೆ ಅವರೆಲ್ಲರನ್ನು ಹಿನ್ನೆತ್ತಿ ಇವರು ಪ್ರಥಮವಾಗಿ ಇವರು ಗೆಲ್ತಾರೆ. ನನ್ಗೆ ಭಾರಿ ಹೆಮ್ಮೆ ಆಗತ್ತೆ. ಆ ನಂತರ ಎಲ್ಲಾ ಕುಂದಾಪುರ ತಾಲೂಕಿನಲ್ಲಿ 27 ಗ್ರಾಮ ಪಂಚಾಯತಿನ ಒಂದು ಅಧ್ಯಕ್ಷ ಮೀಸಲಾತಿ ತೆಗೆಯುವಾಗ ತಮ್ಮ ತಲ್ಲೂರು ಗ್ರಾಮ ಪಂಚಾಯತಿ ಎಸ್ಟಿ ಮೀಸಲಾತಿ ಬರುತ್ತೆ. 9 ಜನ ಬಹುಮತ ಬೇಕಾಗತ್ತೆ. ಆದ್ರೆ ಉಪಾಧ್ಯಕ್ಷ ಅಧ್ಯಕ್ಷ ಹುದ್ದೆಗೆ ಅವಾಗ ನನ್ನ ಜೊತೆಗೆ ಇನ್ನೂ ಒಂದು 9 ಜನ ಎಲ್ಲ ಗೆದ್ದಿರ್ತಾರೆ. ಅವರೆಲ್ಲರೂ ಇವ್ರನ್ನ ಸಹಕಾರ ಮಾಡಿ ಅಧ್ಯಕ್ಷ ಯಾವುದೇ ನಿರ್ಣಯ ಇರಬಹುದು, ಯಾವುದೇ ನಿರ್ಣಯ ಪಕ್ಷ ಭೇದ ಮರೆತು ನಮ್ಮಲ್ಲಿ ಕಾಂಗ್ರೆಸ್ ಬಿಜೆಪಿ ಪಕ್ಷೇತರ ಎಲ್ಲರೂ ಇದ್ದಾರೆ. ಆದ್ರೆ ಎಲ್ಲರೂ ಗೂಡಿ ಯಾವುದೇ ಕಟ್ಟಡ ಲೈಸೆನ್ಸ್ ಇರ್ಬೋದು ಎಲ್ಲದಕ್ಕೂ ಒಬ್ಬರಿಬ್ಬರು ತಕರಾರುಗಳಿದ್ರು 13 ಜನ ಅದಕ್ಕೆ ಸೈನ್ ಹಾಕಿ ಇವ್ರು ಹೇಳಿದನ್ನೆಲ್ಲ ಪಾಸ್ ಮಾಡಿ ಕೊಡ್ತಾರೆ. ನಮ್ಮ ಊರಿನ ಜನರ ಕೆಲ್ಸನ ಒಂದು ಬಂದು ಕೂತ್ಕೊಳ್ಳಿ ಮಗ ಏನ್ ಕೆಲಸ ಮಾಡಿ ಕೊಡ್ಬೇಕಂದ್ರೆ ಆ ಭಾವನೆ ಇದೆಯಲ್ಲ. ಈಗ ಪಂಚಾಯತ್ ಹೋದ್ರ ಕೂಡ ಅಧ್ಯಕ್ಷರಲ್ಲಿ ಕೆಲವರು ಕಾರಲ್ಲಿ ಬರುವುದು, ಅವ್ರು ಮಾತಾಡುವ ನಡವಳಿಕೆ ಜಾಸ್ತಿ ಬೇರೆ ತರ ಇರುತ್ತೆ. ಆದ್ರೆ ಯಾರೇ ಬರ್ಲಿ ಬಾ ಮಗ ಕೂತ್ಕೊ, ಏನಾಗ್ಬೇಕು, ಏನ್ ಕೆಲಸ ಮಾಡ್ಬೇಕು. ಆಧಾರ್ ಕಾರ್ಡ್ ಅಂತೂ ನೀವು ಸೈನ್ ಹಾಕುದಂದ್ರೆ 10 ನಿಮಿಷದಲ್ಲಿ ಆಧಾರ್ ಕಾರ್ಡ್ ಒಂದು ಸೈನ್ ಮಾಡಿ ಕೊಟ್ಬಿಡ್ತಾರೆ. ಒಂದು ಯಾವ್ದನ್ನು ಕೇಳೋದಿಲ್ಲ ಅವರಿಗೆ. ನಿಮ್ಗೆ ಏನಕ್ಕೆ ಬೇಕು, ಏನಕ್ಕೆ ಬಂದಿರಿ ಕೇಳ್ತಾರೆ. ಶಾಲೆಗೆ ಸರ್ಟಿಫಿಕೇಟ್ಗೋ ಅಥವಾ ಬ್ಯಾಂಕಿಗೆ ಅಂದ್ರೆ ಇಮಿಡಿಯೇಟ್ಲಿ ಸೈನ್ ಮಾಡಿ ಕೊಡ್ತಾರೆ. ಆದ್ರೆ ಅಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರಲ್ಲ, ಅದೇ ನಮ್ಗೆ ಒಂದು ಇವತ್ತು ಅವ್ರು ನಿಲ್ಸಿದಕ್ಕೆ ಅಧ್ಯಕ್ಷರಾದಕ್ಕೆ ಹೆಮ್ಮೆ ಇದೆ. ಮತ್ತೆ ನಿಮ್ಮಂತ ಚಾಲನ್ನವರು ಒಂದು ಸತತ 1 ವಾರ 15 ದಿನದಿಂದ ಗುರ್ತಿಸ್ತಿದ್ವಿ. ಮತ್ತೆ ನಮ್ಮ ಕೂಡ್ಲು ಚಾಲನವರು ಲೈವ್ ಅಲ್ಲಿ ತಕೊಂಡು ಮಾತಾಡಿಸಿ ಅವ್ರನ್ನ ಈ ಕಾರ್ಯಕ್ರಮದಿಂದ ನಮ್ಮೂರಿನ ಮತದಾರನ ಪ್ರಶಂಸೆ ಮಾಡ್ತಿದ್ವಿ. ಅದು ನನಗೆ ತುಂಬಾ ಹೆಮ್ಮೆ ಅನ್ಸುತ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ, ತಮ್ಮ ಊರಿನ ನಮ್ಗೆ ಧನ್ಯವಾದ ಹೇಳ್ಬೇಕನ್ಸುತ್ತೆ. ಓಕೆ ಓಕೆ. ಇಲ್ಲ ಸರ್, ತಮ್ಮ ಊರಿನ ಮತದಾರರನ್ನು ಕೂಡ ನಾವು ಪ್ರಶಂಸೆ ಮಾಡಲೇಬೇಕು. ಯಾಕಂದ್ರೆ ತಾವುಗಳು ಪ್ರಾಮಾಣಿಕರಿದ್ದೀರಾ, ತಮ್ಮ ಊರಿನ ಜನರು ಕೂಡ ಪ್ರಾಮಾಣಿಕರಿದ್ದಾರೆ. ಹಾಗಾಗಿ ಈ ಒಂದು ಪ್ರಾಮಾಣಿಕ ಮಹಿಳೆಯನ್ನ ಅವರು ಆಯ್ಕೆ ಮಾಡಿದ್ದಾರೆ. ಅವರು ಕೂಡ ನಮ್ಗಳನ್ನೇ ನಾವು ನೋಡ್ಬೇಕು, ನಮ್ಮ ಊರಿನವರನ್ನೇ ಅವುಗಳ ಆಯ್ಕೆ ಮಾಡಬೇಕು ಅಂತ ಬಂದ್ರೆ ಅಂತ ಮನಸ್ಥಿತಿ ಇದ್ರೆ ಸತ್ಯವಾಗ್ಲೂ ಕೂಡ ಸಮಾಜಕ್ಕೆ ಭೀಮಾ ಅವರು ಪರಿಚಯ ಆಗ್ತಾ ಇರ್ಲಿಲ್ಲ. ತಮ್ಮ ಊರಿನ ಜನತೆಯು ಕೂಡ ಪಾತ್ರ ಬಹಳಷ್ಟು ಇದೆ ಈ ಒಂದು ವಿಚಾರದಲ್ಲಿ. ಯಾಕಂದ್ರೆ ಅವರು ಪ್ರಾಮಾಣಿಕರಾಗಿದ್ದಾರೆ, ಹಾಗಾಗಿ ಇವರನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಸಮಾಜದಲ್ಲಿ ಒಂದು ಬದಲಾವಣೆನ ತಂದಿದ್ದಾರೆ ತಮ್ಮ ಊರಿನ ಜನರು. ಸೊ ಅವ್ರಿಗೆ ಕೂಡ ತಲ್ಲೂರು ಗ್ರಾಮ ಪಂಚಾಯತ್ ಅವರಿಗೆ ಕೂಡ ಆ ಭಾಗದ ಜನರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಳ್ಳೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದೀರಾ, ಸಮಾಜದಲ್ಲಿ ಬದಲಾವಣೆಯನ್ನ ತಾವುಗಳು ತಂದಿದ್ದೀರಾ ಅನ್ನುವಂಥದ್ದು. ಇನ್ನು ಇತರ ಭಾಗಗಳಲ್ಲಿ ಕೂಡ ಇಂಥದ್ದೇ ಬದಲಾವಣೆಗಳು ಆಗಬಹುದು ಇನ್ನು ಮುಂದಕ್ಕೆ ಅನ್ನುವಂಥದ್ದು. ಅದೇ ನಮ್ಮ ಹಾರೈಕೆ, ಜೊತೆಗೆ ಅದೇ ನಮ್ಮ ಆಶಯ ಕೂಡ ಹೌದು. ಜೊತೆಗೆ ಭೀಮಾ ಅವರು ಧ್ವನಿ ಕೇಳ್ತಾ ಇದೆಯಾ ಮೇಡಮ್? ಭೀಮಾ ಅವರೇ, ತಮ್ಮ ಒಂದು 4 ಜನ ಮಕ್ಕಳು, ಅದರಲ್ಲಿ ಒಬ್ಬರನ್ನ ಯೋಧನಾಗಿ ಮಾಡ್ಬೇಕು ಅನ್ನೋ ಆಸೆ ತಮ್ಮಲ್ಲಿ. ಜೊತೆಗೆ ಇನ್ನು 3 ಮಕ್ಕಳು ಏನ್ ಮಾಡ್ತಾ ಇದಾರೆ ಭೀಮಾ ಅವರೇ? ಜೊತೆಗೆ ತಮ್ಮ ಗಂಡ? ಸರ್, ಅವ್ರು ಒಬ್ಬ ಮಗ ದೊಡ್ಡ ಮಗ ಮನೇಲೆ ಇರ್ತಾನ್ರಿ. ಒಂದ್ಸಲ ಇಲ್ಲೇ ಕೆಲಸ ಮಾಡಲ್ಲ ಇದ್ದಾರೆ, ಆಕ್ಸಿಡೆಂಟ್ ಆಯ್ತಾರ. ಒಬ್ಬ ಮಗ ಇನ್ನ ಅವನು ಕಲಿತು ಮನೇಲೆ ಇದ್ರು ಸರ್. ಅವನು 2 ಮಕ್ಕಳು ಕಲಿತು ಮನೇಲೆ ಇದ್ರಿ. ಈಗ ಅದೇ ನಾವೊಂದ್ ಸ್ವಲ್ಪ ಅದೇ ಕಾಯ್ತಿದ್ವಿ. ಈಗ ಯಾವ ಸಿಗ್ತಂತ ನೋಡ್ತಿದ್ದೆ. ಕಲಿತು ಮನೇಲೆ ಇದ್ರಿ ಇಬ್ರು.
ಓಕೆ ಓಕೆ. ಡಿಗ್ರಿ ಮುಗಿದಿತ್ರಿ, 4ನೇ ಮಗನ್ ಡಿಗ್ರಿ ಮುಗಿತ್ತು, ಮನೇಲೆ ಇದ್ರೆ. ಒಬ್ಬ ಮಗುಂದು ಇನ್ನ ಈಗ ಕಲ್ತಾ ಇದೆ, ಪೇಪರ್ ಬಿಡ್ಲಿಲ್ಲ ಸರ, ಕಾಯ್ತಿದ್ರು ಮಕ್ಕಳಿಬ್ರು. ಓಕೆ. ಏನ್ ಕಲಿತಾ ಇದ್ದಾರೆ ಮಕ್ಕಳು? ಇಲ್ಲಿ ಇದ್ರಲ್ಲಿ ನಮ್ದು ಕಾಗೇರಿ ಶಾಲೆಯಲ್ಲಿ ಡಿಗ್ರಿ ಓದ್ತಿದ್ರು ಸರ್ ಇಬ್ರು. ಡಿಗ್ರಿ ಓದ್ತಾ ಇದ್ದಾರೆ ಇಬ್ರು ಮಕ್ಕಳು. ಹೌದ್ರಿ. ಓಕೆ. ಒಬ್ರು ಯೋಧರಾಗಿದ್ದಾರೆ. ಹೌದು, ಅವ್ರು ಒಬ್ರು ಕಾಮರ್ಸ್ ಮಾಡಿ ಮನೇಲಿ ಇದ್ದನ್ರಿ ಸರ. ಓಕೆ ಓಕೆ ಓಕೆ. ತಮ್ಮ ಗಂಡ ಭೀಮಾ ಅವರೇ? ಅವರು ಕೂಲಿ ಕೆಲಸ, ಈಗ ಅಷ್ಟೊಂದು ಇದು ಹೊತ್ತಲ್ಲ, ಮನ್ಯಾಗ ಇರ್ತಾರೆ. ಈಗ ಮಗ ಒಂಚೂರು ಆಕ್ಸಿಡೆಂಟ್ ಆಗಿನ ಮಗನ್ ಕೂಡ ಇದ್ರು ಸರ್, ಮನೆಯಲ್ಲ ಇರ್ತಾರೆ. ಓಕೆ 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 ಓಕೆ. ಈಗ ನೀವು ಇವತ್ತು ಕೂಡ ಕೆಲಸಕ್ಕೆ ಹೋಗಿ ಬಂದ್ರೆ ನಾವು ನೋಡ್ತಾ ಇದ್ದೇವೆ ಆ ದೃಶ್ಯಾವಳಿಗಳು, ಅಲ್ಲಿ ಪಾತ್ರೆಯನ್ನ ಸ್ವಚ್ಛಗೊಳಿಸುವಂತದ್ದು, ಆ ದೃಶ್ಯಾವಳಿಗಳನ್ನ ದಯಮಾಡಿ ಪ್ಲೇ ಮಾಡಿ. ಓಕೆ. ನಮಸ್ತೆ ಸರ್. ನಿಮ್ಗೆಲ್ಲ ತುಂಬಾ ಧನ್ಯವಾದ ಸರ್. ನಮಸ್ತೆ. ನಮ್ಮ ಕರ್ಣ ಪೂಜಾರಿಗೆ, ನಿಮ್ಗೆ ಎಲ್ಲರಿಗೂ ನಮಸ್ಕಾರ ಸರ್. ಎಸ್ ಸರ್, ಎಸ್ ಮೇಡಮ್. ಈಗ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ಇಲ್ಲ, ಇನ್ನೊಂದು ಕರೆ ಇದೆ. ದಯಮಾಡಿ ಭೀಮಾ ಅವರೇ, ಬರ್ತೇನೆ, ನಿಮ್ಮ ಹತ್ರ ಮಾತಾಡ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ. ಹಲೋ ಹಲೋ ಸರ್. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಹಲೋ ಹಲೋ ಹಲೋ. ತಮ್ಮ ಹೆಸರು ಮೇಡಮ್ ಎಲ್ಲಿಂದ? ಸುಮಂಗಲ ಮಂಗಳಾದೇವಿ. ಸುಮಂಗಲ ಅವರು ಮಂಗಳಾದೇವಿಯಿಂದ. ಸುಮಂಗಲವರೇ ನಮಸ್ತೆ ಮೇಡಮ್. ನಮಸ್ತೆ. ಭೀಮಾ ಅವರಿಗೆ ಮಾತಾಡಿ. ಭೀಮವ್ವ ಅವರಿಗೆ ನಾನು ನನ್ನ ಕಡೆಯಿಂದ ಧನ್ಯವಾದ ಹೇಳ್ಬೇಕೆಂತಿದ್ದೇನೆ. ಹಾಗೆ ಅವರನ್ನು ಒಂದು ಒಳ್ಳೆ ಸ್ಥಾನದಲ್ಲಿ ಕೂರಿಸಿದ ಸದಸ್ಯರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಅವರ ಇನ್ನೂ ಒಳ್ಳೆಯ ಸಾಧನೆ ಮೇಲೆ ಮೇಲೆ ಹೋಗ್ಲಿ ಅಂತ ಹಾರೈಸ್ತೇನೆ. ಓಕೆ ಓಕೆ ಓಕೆ. ಎಸ್, ಧನ್ಯವಾದಗಳು ಸರ್. ಓಕೆ, ಧನ್ಯವಾದಗಳು ಸುಮಂಗಲ ಮೇಡಮ್. ಧನ್ಯವಾದಗಳು ತಮಗೂ ಕೂಡ ಸುಮಂಗಲ ಮೇಡಮ್ ಅವರು. ಎಸ್, ಭೀಮಾ ಅವರ ಒಂದು ಸಾಧನೆಯ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಜೊತೆಗೆ ಬಹುಶಃ ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇರಬಹುದು. ಇಲ್ಲಿ ಕಾಲರ್ಸ್ಗಳು ಹೇಳಿರುವಂತಹ ಹೇಳಿಕೆಗಳು ಬಹುಶಃ ಮೇಡಮ್ ಅವರಿಗೆ ತಲುಪ್ತಾ ಇದೆ, ಬಟ್ ಮೇಡಮ್ ಅವರ ಮಾತುಗಳು ಕೇಳ್ತಾ ಇಲ್ಲ ಅಷ್ಟೇ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಪ್ರಸನ್ನ ರವಿ ಅವರು. ನಮಸ್ತೆ. ನಮಸ್ತೆ ಮೇಡಮ್. ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ ಅವರು. ಮೇಡಮ್ ನಮಸ್ತೆ. ಎಸ್, ಈಗ ಮಾತಾಡಿ ಮೇಡಮ್, ಮಾತಾಡಿ. ತಾವು ಬಹುಶಃ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅನ್ನೋದು ಅನಿಸಿಕೆ. ಮಾತಾಡಿ ಮೇಡಮ್. ಎಸ್, ಭಾರಿ ಸಂತೋಷ ಆಯ್ತು. ಒಂದು ಉತ್ತರ ಕನ್ನಡದಿಂದ ಬಂದು ಇಲ್ಲಿ ಒಂದು ಪಂಚಾಯತ್ ಅಧ್ಯಕ್ಷೆ ಆಗುದಂದ್ರೆ ಅವರಿಗೂ ಮತ್ತೆ ಆ ಊರಿನವರಿಗೂ ಖಂಡಿತ ಬೆಂಬಲ ಮತ್ತೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಯಾಕಂದ್ರೆ ನಾನು ಒಂದು ಗ್ರಾಮ ಪಂಚಾಯತಿಗೆ ಒಂದು ಸಮಸ್ಯೆಗೆ ಹೋದಾಗ ಅಲ್ಲಿ ಮಹಿಳೆಯರದು ಅಲ್ಲಿ ಕುತ್ಕೊಳಿಸಿ ನಾನು ಮೊದ್ಲು ಹೇಳಿದ್ದು ನಿಮ್ಮವರಲ್ಲಿ ಒಬ್ರು ಸದಸ್ಯರಾಗ್ಬೇಕು ಅಂತ. ಯಾಕೆಂದ್ರೆ ಇಲ್ಲಿ ನಮ್ಮ ಈಗ ರಾಜಕೀಯ ನೋಡುವಾಗ ಅಲ್ಲಿ ಯಾರು ಸೂಕ್ತ ವ್ಯಕ್ತಿ ಅಂತ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಮಾಡುದಿಲ್ಲ. ಅವರು ಕೆಲವು ಹೆಂಗಸರಂತೂ ಗ್ರಾಮ ಪಂಚಾಯತಿಗೆ ಬಾಗಿಲಿಗೂ ಹೋಗುದಿಲ್ಲ, ಮೀಟಿಂಗಿಗೂ ಹೋಗುದಿಲ್ಲ, ಏನೂ ಮಾಡುದಿಲ್ಲ, ಅವ್ರಿಗೆ ಗೊತ್ತಿರುವುದಿಲ್ಲ. ಕೆಲವರು ಅವರ ಗಂಡಂದಿರು ಏನಾದ್ರೂ ಹೋಗಿ ಮಾಡ್ತಾರೆ, ಹೆಸರು ಹೋಗುದಿಲ್ಲ, ವಿಷಯನೇ ಗೊತ್ತಿಲ್ಲ. ಆದ್ರೆ ಇವರನ್ನು ನೋಡುವಾಗ ಮನೆ ಕೆಲಸ ಮುಸ್ರೆ ತಿಕ್ಕುವವರು ಆದ್ರೂ ಸಹ ಅವ್ರದೊಂದು ಜವಾಬ್ದಾರಿ. ಇಲ್ಲಿ ಮಾತಾಡುದು ನೋಡುವಾಗ ಸಹ ಚೇರಲ್ಲಿ ನೋಡುವಾಗ ಸಹ ಸೆಲ್ಯೂಟ್ ಹೊಡೆಯುವಂತ ಆಗ್ತಾ ಉಂಟು. ಭಾರಿ ಖುಷಿ ಆಗ್ತಾ ಉಂಟು. ಯಾಕೆ ನಾನ್ ಹೇಳುದೊಂದು ಗ್ರಾಮ ಪಂಚಾಯತ್ ಸದಸ್ಯ ಒಂದು ಸರಿಯಾಗಿದ್ರೆ ನಮ್ಮ ಇಡೀ ದೇಶವನ್ನು ಸರಿ ಮಾಡ್ಕೊಳ್ಬಹುದು. ಗ್ರಾಮದಿಂದ ಉದ್ಧಾರ ಆದ್ರೆ ಮೇನ್ ಗ್ರಾಮ. ಯಾಕೆಂದ್ರೆ ಇವರು ಮೂಲತಃ ಇಂಥ ಕಸುಬಿಂದ ಬಂದವರಾದ ಕಾರಣ ಅವರಿಗೆ ಜೀವನದಲ್ಲಿ ಕಷ್ಟ ಏನು ಅಂತ ಗೊತ್ತಿರ್ತದೆ ಪಾಪದವ್ರದ್ದು. ಆಗ ಸ್ಪಂದಿಸ್ಲಿಕ್ಕೆ ಸುಲಭ ಆಗ್ತದೆ. ನಾವು ಆಯ್ಕೆ ಮಾಡುದು ಏನೂ ಒಂದು ಸಾಮಾಜಿಕವಾಗಿ ಏನು ಗೊತ್ತಿರದವರನ್ನು, ನೋವನ್ನು ಗೊತ್ತಿರದವರನ್ನು ನಾವು ಚುನಾಯಿಸಿ ಅಲ್ಲಿ ಚೇರಲ್ಲಿ ಕುತ್ಕೊಳಿಸಿದ್ರೆ ಎಷ್ಟು ಕೆಲಸ ಮಾಡ್ತಾರಂತ ನನ್ನ ಪ್ರಶ್ನೆ. ಹಾಗಾಗಿ ಇಂಥ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ರೆ ಗ್ರಾಮದಿಂದ, ನಾನು ಮೊದ್ಲೇ ಹೇಳಿದೆ, ಒಂದು ದೇಶ ಉದ್ಧಾರ ಆಗುದಾದ್ರೆ ಒಂದು ಗ್ರಾಮದ ಜನತೆ. ಇಂಥ ಮಹಿಳೆಯರು ಬಂದ್ರೆ 100% ನಮ್ಗೆ ಭಾರಿ ಖುಷಿ. ಅವರನ್ನು ಆಯ್ಕೆ ಮಾಡಿದವರಿಗೂ ಅಭಿನಂದನೆ ಹೇಳ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಕಾರ್ಯಕ್ರಮ ಮಾಡಿದ ನಿತಿನ್ ಮತ್ತು ತಂಡದವರು, ನಮ್ಮ ಕುಳ್ಳದವರಿಗೂ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಭಾರಿ ಖುಷಿ ಆಗ್ತಾ ಉಂಟು. ಇದನ್ನು ನೋಡಿ ಆದ್ರೂ ಈಗ ನೆಕ್ಸ್ಟ್ ಇನ್ನು ಚುನಾವಣೆ ಬರ್ತಾ ಉಂಟು ಗ್ರಾಮ ಪಂಚಾಯತಿಗೆ, ಪಟ್ಟಣ ಪಂಚಾಯತಿಗೆ. ಇದನ್ನು ನೋಡಿ ಆದ್ರೂ ಜನರು ನಮ್ಗೆ ಯಾರು ಸೂಕ್ತ, ಪಕ್ಷ ಭೇದ ಮರೆತು ನಮ್ಮ ಕೆಲಸ ಅಂತ ಇಂಥವರನ್ನು ಗೆಲ್ಲಿಸಿ ದೇಶ ಉದ್ಧಾರ. ಖಾಲಿ ದೇಶಭಕ್ತಿ ರಾಷ್ಟ್ರಭಕ್ತಿ ಹೇಳ್ಕೊಳ್ಳುದಲ್ಲ, ರಾಜಕೀಯ ಒಂದು ಮೊದಲು ಹಂತ ನಮ್ಮ ದೇಶ ಉದ್ಧಾರ ಆಗ್ಬೇಕಾದ್ರೆ. ಹಾಗೆ ಇಂಥ ಮಹಿಳೆಯರನ್ನು ತಂದದ್ದು ನನಗಂತೂ ಭಾರಿ ಖುಷಿ. ಯಾಕೆ ನನ್ನ ಗ್ರಾಮದಲ್ಲಿ ಸಹ ನಾನು
ನೋಡಿದವರನ್ನು ಹತ್ತಿರದಿಂದ ಇಂಥವರನ್ನು ಬಲ್ಲವಳು ನಾನು. ಇವರು ಕೆಲಸ ಮಾಡಿ ಮಕ್ಕಳನ್ನು ಹೇಗೆ ಎಜುಕೇಶನ್ ಕೊಡ್ತಾರೆ, ಇಲ್ಲೂ ಹಾಗೆ ಇದ್ದಾರೆ, ತುಂಬಾ ಜನರು ಇದ್ದಾರೆ. ಇವರೊಂದು ಅವರಿಗೆ ಮಾದರಿ ಆದರ್ಶ. ಯಾಕೆಂದ್ರೆ ನನಗೂ ಹೇಳಿದವರಿದ್ದಾರೆ, ನೀವಿಲ್ಲಿ ಮಂಗಳೂರಲ್ಲಿ ಖಾಲಿ ಉತ್ತರ ಕನ್ನಡದವರಿಗೆ ಮಾತ್ರ ಸಹಾಯ ಮಾಡ್ತೀರಿ, ಊರಿನವರಿಗೆ ಅಲ್ಲ ಅಂತ. ನನಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಭೇದ ಭಾವ ಅಲ್ಲ, ಮನುಷ್ಯತ್ವ. ಇಂಥವರಿಂದ ತುಂಬಾ ಹಾರ್ಡ್ ವರ್ಕ್ ಮಾಡುವ ಕೆಲಸ ಹೆಂಗಸರು ತುಂಬಾ ಜನ ಇದ್ದಾರೆ ಗ್ರಾಮದಲ್ಲಿ. ಇಂತಹ ಮಹಿಳೆಯರು ಬರ್ಬೇಕು, ಭಾರಿ ಖುಷಿ ಆಗ್ತಾ ಉಂಟು ನೋಡುವಾಗ. ನಾನು ಕಾರ್ಯಕ್ರಮ ನೋಡಿರ್ಲಿಲ್ಲ, ಆದ್ರೂ ಈಗ ನೋಡುವಾಗ ನನ್ಗೆ ಕರೆ ಮಾಡುವಂತಾಯ್ತು. ಅಭಿನಂದನೆಗಳು ಭೀಮಾ ಅವರೇ. ಇನ್ನು ನಿಮ್ ಜೊತೆ ತುಂಬಾ ಹೆಂಗಸರನ್ನು ಒಟ್ಟು ಮಾಡಬೇಕು, ಜನರಿಗೆ ತೋರಿಸ್ಕೊಡ್ಬೇಕು. ಈಗ ಮಾಧ್ಯಮದಲ್ಲಿ ಬಂದ ಕಾರಣ ನಮ್ಗೆ ಗೊತ್ತಾಯ್ತು, ಇಲ್ಲದ್ರೆ ಗೊತ್ತಾಗುದಿಲ್ಲ. ಕೆಲವರು ಖಾಲಿ ಫ್ಲೆಕ್ಸಿಗೆ ಸೀಮಿತ ಆಗ್ತಾರೆ, ಪೇಪರಿಗೆ ಸೀಮಿತ ಆಗ್ತಾರೆ. ಇಂತಹ ಮಹಿಳೆಯರು ಮುಂದೆ ಬರ್ಲಿಕ್ಕೆ ಆಗುದಿಲ್ಲ. ಮಾಧ್ಯಮಗಳಿಂದ ನಾವು ಮಾತ್ರ ಮುಂದೆ ತೋರಿಸಬಹುದು ವಿನಃ ಬೇರೆ ಯಾವುದು ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಿಮ್ಮ ಒಳ್ಳೆ ಕೆಲಸ ಎಲ್ರಿಗೂ ಗೊತ್ತಾಗಿದೆ. ಧನ್ಯವಾದಗಳು. ಇನ್ನೊಮ್ಮೆ ನಿಮ್ಗೆ ಶುಭಾಶಯ. ಅವರನ್ನು ಪರಿಚಯ ಮಾಡಿಕೊಟ್ಟ ಕರಣ್ ಕುಮಾರ್, ಇನ್ನೂ ನೀವು ಇಂಥ ಮಹಿಳೆಯರನ್ನೇ ಮುಂದೆ ತಂದು ಬೆಂಬಲ ಮಾಡಬೇಕು. ನಿಮ್ಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಪ್ರಸನ್ನ ರವಿಯವರ ಜೊತೆಗೆ ತಾವು ಗಮನಿಸಿದ್ದೀರಾ, ಅವರು ಈಗ ಅಧ್ಯಕ್ಷೆ ಆಗಿದ್ದಾರೆ, ಆದ್ರೂ ಕೂಡ ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಪಾತ್ರೆ ತೊಳೆಯುವಂತದ್ದು, ಕೆಲಸಕ್ಕೆ ಹೋಗಿ ಬಂದವರೇ. ಇಂತಹ ಬದಲಾವಣೆ ನಿಜವಾಗ್ಲೂ ಕೂಡ ಬೇಕಾಗಿದೆ, ಪ್ರಾಮಾಣಿಕತೆ ಇದೆ. ಹಾಗಾಗಿ ಈ ಒಂದು ಪ್ರಾಮಾಣಿಕತೆಗೆ ಸರಿಯಾಗಿರುವಂತಹ ಯಶಸ್ಸು ಸಿಕ್ಕಿದೆ ನಮ್ಮ ಭೀಮಾ ಅವರಿಗೆ. ಭೀಮಾ ಅವರೇ, ಈಗ ಓಕೆ, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಭೀಮಾ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ತಮ್ಮ ಕಷ್ಟಕ್ಕೆ ಸರಿಯಾಗಿರುವಂಥ ಒಂದು ಪ್ರತಿಫಲ ಸಿಕ್ಕಿದೆ. ಜೊತೆಗೆ ನಾವು ನಿಮ್ಮನ್ನ ಆ ಒಂದು ಕುರ್ಚಿಯಲ್ಲಿ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಒಂದ್ ಕಡೆ ಎರಡು ದೃಶ್ಯಗಳು ಬರುತ್ತೆ. ಒಂದ್ ಕಡೆಯಲ್ಲಿ ತಾವು ಪಾತ್ರೆಯನ್ನ ತೊಳೆಯುವಂತಹ ದೃಶ್ಯವಳಿ, ಅದನ್ನ ಒಂದ್ಸಲ ಹಾಕಿ. ಓಕೆ ಓಕೆ, ಭೀಮಾ ಅವರೇ, ಇದು ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿ. ಇದು ಎಲ್ಲಿಯ ದೃಶ್ಯಾವಳಿ ಭೀಮಾ ಅವರೇ? ಭೀಮಾ ಅವರೇ, ನಿಮ್ಮ ಟಿವಿಯಲ್ಲಿ ದೃಶ್ಯಾವಳಿ ಕಾಣ್ತಾ ಇದೆಯಾ? ಓಕೆ ಓಕೆ, ಒಂದ್ ಕಡೆ ತಾವು ಪಾತ್ರ ತೊಳೆಯುವಂತಹ ದೃಶ್ಯಾವಳಿ ಕಾಣ್ತಾ ಇದೆ. ಇದು ಪ್ರತಿನಿತ್ಯ ತಾವು ಈಗಲೂ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಲ್ವಾ? ಹೋಗ್ಬಂದು ಸರ್, ಇವತ್ತೇ ಹೋಗ್ಬಂದು ಸರ್. ನಾನು ನಿನ್ನೆ ಇವತ್ತು ನಾನು ಮಿಷನ್ ಕೆಲಸ. ಓಕೆ, ಈ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆದ್ಮೇಲೆ ಹೇಗಾಗ್ತಾ ಇದೆ ಕೆಲಸ ತಮ್ಗೆ? ಕೆಲ್ಸ ಅಂದ್ರೆ ನಂಗೆ ಹಂಗತ್ರ ಅಲ್ಲಿ ಪಂಚಾಯತಿಯಲ್ಲಿ ಕುಂತ್ರೆ ನಮ್ಗೆ ಆಟ ನಡೆದಿಲ್ಲ ಅಂತ ಹೇಳಿ ಜನರು ನಾನು ಕುಂತ್ರು ಸುಮ್ಮ ಉಪಯೋಗಿಲ್ಲ. ಅರ್ಧ ಗಂಟೆ ಕೆಲಸ, 1 ಗಂಟೆ ಕೆಲಸ, ಜನ ಬಂದ ಟೈಮ್ ಇಟ್ಕೊಂಡು ಜನರೆಲ್ಲ ನಾಲ್ಕು ನನ್ ಕೆಲಸ ನಾನ್ ಬಿಟ್ರೆ ಇದೀನಿ. ಇವತ್ತು ಗ್ರಾಮ ಸಭೆಯಲ್ಲೇ ಕೂತ್ಕೊಂಡು 5 ವರ್ಷ ಕುಂದಿಸ್ಬೋದು. ಮುಂದೆ 5 ವರ್ಷಕ್ಕೆ ನಾವ್ ಹೊರಗೋದ ಜನರಿಲ್ಲ. ಆಗ 5 ವರ್ಷ ಪಂಚಾಯತ್ ಒಳಗೆ ಎಷ್ಟು ಇದು ಮಾಡ್ತಾರೆ. ಈ ಕಾರಣ ಸೋಲಾಗಲ್ಲ ಸರ್. ನನ್ನ ಕರ್ತೆ ನಾ ಮೊದ್ಲು ಯಾವ ಪದ್ಧತಿ ಹೋದ ಆ ಪದ್ಧತಿ ನಾನ್ ಬಿಡಕ್ ಹೋಗ್ಬಾರ್ದು. ನಂಗ್ ದೇವ್ರು ಇರ್ತಾ ಇಲ್ಲ ಅನ್ನೋದು ನನ್ನ ಆತ್ಮದಲ್ಲಿ ಸರ್, ಅಷ್ಟೇ ಅಲ್ವಾ? ನಿಜ ನಿಜ, ಇದು ಮಾತು ಮೇಡಮ್. ಖುಷಿ ಆಯ್ತು ನಿಜವಾಗ್ಲೂ ಕೂಡ. ಜೊತೆಗೆ ಆ ಒಂದು ದೊಡ್ಡ ಕುರ್ಚಿಯಲ್ಲಿ ಕೂತ್ಕೊಂಡಿರುವಂತಹ ಭೀಮಾ ಅವರು ಈ ಹಿಂದೆ 27 ವರ್ಷಗಳ ಹಿಂದೆ ಉಡುಪಿ ಭಾಗಕ್ಕೆ ಬಂದಿರುವಂತಹ ಭೀಮಾ ಅವರು. ಖುಷಿ ಆಗುತ್ತೆ ತಮ್ಮ ಒಂದು ಯಶಸ್ಸಿನ ಪ್ರಯಾಣದ ಬಗ್ಗೆ. ಜೊತೆಗೆ ಕರಣ್ ಕುಮಾರ್ ಸರ್, ನಿಜವಾಗ್ಲೂ ಕೂಡ ಈ ಒಂದು ಯಶಸ್ಸಿಗೆ ತಾವು ಪ್ರಮುಖವಾಗಿರುವಂತಹ ಕಾರಣರಾಗ್ತೀರಾ. ಅನೇಕ ಜನರು ತಮ್ಮನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಅನೇಕ ಕರೆಗಳು ಬರ್ತದೆ. ಇನ್ನೊಂದು ಕರೆ ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಕೇಳ್ತಾ ಇಲ್ಲ. ಉಡುಪಿ ಪಾತ್ರ ನೀರಿನ ಪುದರ್ ದಯಾನಂದ ಪೂಜಾರಿ ಸರ್. ದಯಾನಂದ ಪೂಜಾರಿ, ನಮಸ್ತೆ ಸರ್. ನಮಸ್ತೆ, ಪಾತ್ರಲಿ ಸರ್. ಚಾನಲ್ ಒಂದು ಎಡ್ಡೆ ಪ್ರೋಗ್ರಾಮ್ ಬರೋದುಂಟು ಸರ್. ಥ್ಯಾಂಕ್ ಯು. ಅರ್ನ ಕೆಲಸ ಅಂತೂ ಬಾರಿ ಇಷ್ಟ ಕೇಳ್ತೂದು. ಓಕೆ ಓಕೆ, ಪಲ್ಲೆ ಪಾತ್ರ ಆರ್ ಮಲ್ಪನ ಕೆಲಸ ಅರ್ನ ಬೇಲೆ ಬರತ್ತೂದು ಬಾರಿ ಇಷ್ಟ. ಅರ್ನ ನನ್ನಲ್ಲ ಅವು ಬೇಲೆಗೆ ನನ್ನಲ್ಲ ಅರೆಗೆ ಒಂದು ಯಶಸ್ವಿ ಕಾಡು ಆರೋಗ್ಯ ಮಲ್ತೊಂದಪ್ಪು. ಓಕೆ ಓಕೆ, ಎಡ್ಡೆ ಬೇಲೆ ಸರ್. ಅತೆ ನಿಜ ನಿಜ ನಿಜ. ಎಸ್ ಸರ್, ಬಾರಿ ಖುಷಿ ಅಂತ. ಅತೆ ಥ್ಯಾಂಕ್ ಯು. ಕುಟ್ಲ ಚಾನಲ್ ದಾಗಲ ಒಂಜಿ ಎಂಕಲ್ ಥ್ಯಾಂಕ್ಸ್ ನೋಡು ಸರ್. ಓಕೆ, ಥ್ಯಾಂಕ್ ಯು ಧನ್ಯವಾದ ಸರ್. ಸೊಲ್ಮೇಲು ಈರ್ಲ ಒಂಜಿ
ಕಾಲ್ ಬಂತದ ಈಗ ನನಲಾ ತೆಡ್ಡೆ ಬೇಲೆಮನ್ ಪ್ರೇರಣೆ ಕೊರಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸರ್, ಉದಯ್ ಸರ್. ಎಸ್ ಸರ್, ಕೊನೆಯದಾಗಿ ಕರಣ್ ಸರ್, ಅನೇಕ ಕರೆಗಳು ಬರ್ತಾ ಇದೆ, ಜೊತೆಗೆ ಸಮಯದ ಅಭಾವ ಕೂಡ ತುಂಬಾನೇ ಇರುವಂಥದ್ದು. ಆದರೂ ಕೂಡ ತಾವು ಮಾಡಿರುವಂತಹ ಕೆಲಸ ಇಡೀ ಸಮಾಜ ಮೆಚ್ಚುವಂಥದ್ದು, ನಾವುಗಳೆಲ್ಲರೂ ಕೂಡ ಮೆಚ್ಚುವಂತಹ ಕೆಲಸವನ್ನು ಮಾಡಿದ್ದೀರಾ ಕರಣ್ ಅವರು. ಎಸ್ ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ಜೊತೆಗೆ ಅನೇಕ ಜನ ಹೇಳುವಂಥದ್ದು, ತಮ್ಮಿಂದ ಇನ್ನಷ್ಟು ಇಂತಹ ಶ್ರಮಜೀವಿಗಳು, ಪ್ರಾಮಾಣಿಕತೆಯ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ಪರಿಚಯ ಆಗಬೇಕು ಅನ್ನೋಂಥದ್ದು. ಸೊ ಹಾಗಾಗಿ ಕರಣ್ ಅವರ ಕೆಲಸವು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿದೆ. ರಿಯಲಿ ರೆಸ್ಪೆಕ್ಟ್ ಇದೆ ಸರ್ ತಮ್ಮಗಳ ಮೇಲೆ, ತಮ್ಮ ಒಂದು ಕೆಲಸದ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಒನ್ಸ್ ಅಗೇನ್. ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ ಕರಣ್ ಅವರ? ನಮ್ಗೆ ಹೆಮ್ಮೆ ಅನಿಸ್ತಿದೆ, ಯಾಕಂದ್ರೆ ನಮ್ಮ ಕೆಲಸಗಳನ್ನು ನೀವು ಸಮಾಜಕ್ಕೆ ತೋರಿಸ್ತಾ ಇದ್ರೆ ಸಮಾಜಕ್ಕೆ ಓಕೆ ತಾಂತ್ರಿಕವಾಗಿರುವಂತಹ ಸಮಸ್ಯೆ, ಕರಣ್ ಕುಮಾರ್ ಅವರ ಲೈನ್ ಕಟ್ ಆಗಿದೆ. ಥ್ಯಾಂಕ್ ಯು ಸರ್ ಕರಣ್. ಬಡವರ ಕೆಲಸ ಮಾಡುವುದನ್ನ ನೀವು ಎತ್ತಿ ಹಿಡಿದು ತೋರಿಸಿದ್ರಿ. ಸಮಾಜಕ್ಕೆ ಮತ್ತೆ ರಾಜಕೀಯಕ್ಕೆ ಇವರು ಒಂದು ಮಾದರಿ. ಸಮಾಜದಲ್ಲಿ ಇಂಥ ಒಂದು ರಾಜಕೀಯ ಗುಣಗಳನ್ನ ನಾವು ದೇಶದಿಂದ ಗ್ರಾಮ ಪಂಚಾಯತ್ ಅವರಿಗೂ ಬೆಳೆಸ್ಕೊಳ್ಬೇಕನ್ನೋದು ನನ್ನ ಆಸೆ. ಯಾಕಂದ್ರೆ ರಾಜಕೀಯ ಹೊಲಸಾಗಿ ಹೋಗಿದೆ ಅಂತ ಹೇಳ್ತಾರೆ. ರಾಜಕೀಯ ಎರಡು ತರ ಇದೆ. ಒಂದು ದುಡ್ಡಿಗೋಸ್ಕರ ರಾಜಕೀಯ ಮಾಡ್ತಾರೆ, ಜನರ ಸೇವೆಗೋಸ್ಕರ ರಾಜಕೀಯ ಮಾಡ್ತಿದ್ದಾರೆ. ನಾವೆಲ್ಲ ಸೇವೆ ಮಾಡೋಕ್ಕೋಸ್ಕರ ರಾಜಕೀಯಕ್ಕೆ ಬಂದಿದ್ದೇವೆ. ಹಾಗಾಗಿ ಜನರ ಸೇವೆ ಮಾಡ್ಬೇಕನ್ನೋದು ನಮ್ಮ ಅಲ್ವಾ? ಎಸ್ ಥ್ಯಾಂಕ್ ಯು ಸರ್ ಕರಣ್ ಸರ್. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಕೊನೆಯದಾಗಿ ಭೀಮಾ ಅವರೇ, ಧ್ವನಿ ಕೇಳ್ತಾ ಇದೆಯಾ ಮೇಡಮ್? ಕೊನೆಯದಾಗಿ ಭೀಮಾ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಭೀಮಾ ಅವರೇ, ಕರೆಗಳು ಬರ್ತಾ ಇದೆ, ಆದ್ರೆ ಸಮಯದ ಅಭಾವ ಇದೆ. ಹಾಗಾಗಿ ಕೊನೆಯದಾಗಿ ಭೀಮಾ ಅವರು ಎಲ್ಲಾ ಜನತೆಗೆ, ತಮ್ಮ ಒಂದು ತಲ್ಲೂರು ಗ್ರಾಮದ ಜನತೆಗೆ, ತಮ್ಮನ್ನ ಆಯ್ಕೆ ಮಾಡಿರುವಂತ ಜನತೆಗೆ, ಜೊತೆಗೆ ನಮ್ಮ ಸಮಾಜಕ್ಕೆ ಭೀಮಾ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭ? ನಂಗೆ ಈಗ ನಮ್ಮ ಕರುಣ್ ಪೂಜೆಗೆ ನೀವೆಲ್ಲರೂ ನಮ್ದು ಟಿವಿ ಎಲ್ಲದು ನನ್ನ ಕರ್ನಾಟಕ ನನ್ನ ನೀವು ಇಷ್ಟೆಲ್ಲ ನನ್ನ ಮಾತಿಂದ ಕೇಳ್ತಿರಲ್ಲ, ನಿಮ್ಗೆಲ್ಲರೂ ತುಂಬಾ ನಮಸ್ಕಾರ ಸರ್. ಒಟ್ಟು ಎಲ್ಲ ನಮ್ಮ ಜನರೊಳಗೆ, ನನ್ನ ಎಲ್ಲ ಬಂಧುಗಳಿಗೆ ಎಲ್ಲರಿಗೂ ನಿಮ್ಗೆ ನಮಸ್ಕಾರ ಸರ್. ಓಕೆ ಇದು ನಿಮ್ಮ ಕೊನೆಯ ಮಾತು ಅಲ್ವಾ? ಹೌದು ಸರ್. ಧನ್ಯವಾದ ಭೀಮಾ ಅವರೇ. ನಮಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ ತಮ್ಮ ಒಂದು ಕೆಲಸ ಕಾರ್ಯದ ಬಗ್ಗೆ. ಬಾಗಲಕೋಟೆಯಿಂದ ಬಂದು ಈಗ ಉಡುಪಿಯಲ್ಲಿ ತಾವಿದ್ದೀರಾ 27 ವರ್ಷಗಳಿಂದ. ಈಗ ಉಡುಪಿಯ ಕುಂದಾಪುರದ ಒಂದು ಗ್ರಾಮದ ಒಂದು ಪಂಚಾಯತ್ ಅಧ್ಯಕ್ಷೆ ಕೂಡ ಆಗಿದ್ದೀರಾ. ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ನಾಟ್ ಓನ್ಲಿ ನಮಗೆ, ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಸ್ವಾಭಿಮಾನದಿಂದ ಬದುಕುವಂತಹ ಪ್ರತಿಯೊಬ್ಬ ಮಹಿಳೆ ಏನಿದ್ದಾರೆ ನೋಡಿ, ನಮ್ಮ ಸಮಾಜದಲ್ಲಿ ಸ್ವಾಭಿಮಾನದಿಂದ, ಪ್ರಾಮಾಣಿಕತೆಯಿಂದ, ಪರಿಶ್ರಮದಿಂದ, ಶ್ರದ್ಧೆಯಿಂದ ಬದುಕುವಂತಹ ಪ್ರತಿಯೊಬ್ಬ ಮಹಿಳೆಗೆ ತಾವು ಒಂದು ದಾರಿದೀಪವಾಗಿದ್ದೀರಾ, ಸ್ಫೂರ್ತಿಯಾಗಿದ್ದೀರಾ, ಮಾರ್ಗದರ್ಶಿಯಾಗಿದ್ದೀರಾ, ಮಾದರಿಯಾಗಿದ್ದೀರಾ. ನಿಜವಾಗ್ಲೂ ಕೂಡ ಅಭಿನಂದನೆಗಳು. ಮತ್ತೊಮ್ಮೆ ತಮಗೆ ಅನಂತ ಅಭಿನಂದನೆಗಳು. ಜೊತೆಗೆ ಈ ಒಂದು ವರದಿ ಏನಿದೆ, ಈ ಒಂದು ವಿಚಾರ ಏನಿದೆ, ಎಸ್ ಸರ್ ಕರಣ್ ಕುಮಾರ್ ಅವರು ಮಾತಾಡಬೇಕಿದೆಯಾ ಕೊನೆಯದಾಗಿ? ಸರ್, ನಿಮ್ಮಂತ ಚಾಲನ್ ಅವರು ಒಂದು ಸತತ 7 ದಿನದಿಂದ ನಮ್ಮ ಸಣ್ಣ ಕೆಲಸಗಳನ್ನು ಎತ್ತಿ ಜನರಿಗೆ ತೋರಿಸುವಂತ, ನಮ್ಗೆ ದುಬೈಯಿಂದ ಕಾಲ್ ಮಾಡ್ತಾರೆ, ಮಂಗಳೂರಿಂದ ಕಾಲ್ ಮಾಡ್ತಾರೆ, ಉಡುಪಿಯಿಂದ ಕಾಲ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೊಂದು ನೀವು ಅದು ನಮ್ಗೆ ನಮ್ಮ ಕೆಲಸಕ್ಕೆ ಸ್ಫೂರ್ತಿದಾಯಕವಾಗಿ ನೀಡಿದ್ದೀರಿ. ಹಾಗಾಗಿ ನಿಮ್ಮ ಚಾಲನೆಗೂ ಹಾಗೂ ನಿಮ್ಮ ಕಾರ್ಯಕ್ರಮಗಳನ್ನು ರಾಜಕೀಯದಲ್ಲಿ ಹೊಲಸಾಗಿದೆ ಅನ್ನುವುದು ಪದಗಳು ಬರುತ್ತೆ. ಆದ್ರೆ ರಾಜಕೀಯದಲ್ಲಿ ಈ ತರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಜನ ಮೆಚ್ಚಿದ್ದಾರೆ ಅನ್ನೋದಕ್ಕೆ ನಮ್ಮ ಭೀಮಮ್ಮ ಮತ್ತೆ ನೀವು ನಮ್ಮನ್ನೆಲ್ಲ ತೋರಿಸಿ ಇವತ್ತು ರಾಜಕೀಯಕ್ಕೆ ಒಂದು ಪ್ರಾಮಾಣಿಕತೆಯನ್ನು ತೋರಿಸಿಕೊಟ್ಟಿದ್ರಿ. ನಿಮ್ಮ ಚಾಲನೆಗೂ ಹಾಗೂ ಸರ್ವ ಜನರಿಗೂ ನನ್ನ ಶುಭಾಶಯಗಳನ್ನು ಹೇಳ್ತಾ, ನಮ್ಮನ್ನೆಲ್ಲನೂ ಇನ್ನು ಮುಂದೆ ಜನರ ಕೆಲಸ ಮಾಡುವಾಗ ಜನರ ಸೇವೆ ಮಾಡ್ಲಿಕ್ಕೆ ನಮ್ಮನ್ನು ಬೆಳೆಸಲಿ ಅಂತ ನಾನು ಜನರ ಆಶೀರ್ವಾದ ನಾನು ಕೇಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ತಮಗೂ ಕೂಡ ಒನ್ಸ್ ಅಗೇನ್ ಅನೇಕ ಕರೆಗಳು ಬರ್ತಾ ಇದೆ ಇನ್ನೂ ಕೂಡ, ಆದ್ರೆ ಸಮಯದ ಅಭಾವ ತುಂಬಾನೇ ಇದೆ. ಹಾಗಾಗಿ ದಯಮಾಡಿ ಕ್ಷಮಿಸಬೇಕು. ಅಂಡ್ ಪ್ರತಿಯೊಬ್ಬರ ಹಾರೈಕೆ ತಮ್ಮ ಮೇಲೆ ಇದೆ, ಪ್ರಶಂಸೆಯ ಮಾತುಗಳಿದೆ ತಮ್ಮ ಜೊತೆ. ಮತ್ತಷ್ಟು ಒಳ್ಳೆಯ ಕೆಲಸಗಳಾಗ್ಲಿ, ಮತ್ತಷ್ಟು ಸಮಾಜದಲ್ಲಿ ಬದಲಾವಣೆಗಳು ತಮ್ಮಗಳಿಂದ ಆಗ್ಲಿ ಅನ್ನುವಂಥದ್ದು ನಮ್ಮ ಹಾರೈಕೆ, ಆಶಯ. ಇಂತಹ ಒಂದು ಭೀಮವ್ವ ಇದ್ದಾರೆ.
ಇಂತಹ 10-20 ಭೀಮವ್ವಗಳು ಆಗಲಿ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ. ಜೊತೆಗೆ ಇಂತಹ ಒಂದು ದಾರಿ ತೋರಿಸುವಂತಹ ಕರಣ್ ಅವರು ಈಗ ನಮ್ಮ ಮುಂದೆ ಇದ್ದಾರೆ. ಇಂತಹ ಅದೆಷ್ಟು ಕರಣ್ ಅವರು ಮುಂದೆ ಬರಲಿ, ಇಂತಹ ಪ್ರಾಮಾಣಿಕವಾಗಿರುವಂತಹ ಮಹಿಳೆಯರು ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜಕ್ಕೆ ಸಿಗಲಿ ಅನ್ನೋದು ನಮ್ಮ ಆಶಯ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಜೊತೆಗೆ ಇದೆಲ್ಲವೂ ಕೂಡ ನಮಗೆಲ್ಲರೂ ಕೂಡ ಹೆಮ್ಮೆ ತರುವಂತಹ ಮಾಡಿರುವಂತಹ ವ್ಯಕ್ತಿಗಳು ಇಬ್ಬರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಭೀಮಾ ಅವರಿಗೆ, ಅದೇ ರೀತಿ ಕರಣ್ ಅವರಿಗೆ ಧನ್ಯವಾದಗಳು ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ನಮ್ಮ ಈ ಒಂದು ವರದಿ ಏನಿದೆ, ಈ ವರದಿಯನ್ನ ನಮಗೆ ಬಿತ್ತರ ಮಾಡಿರುವಂತದ್ದು, ಜೊತೆಗೆ ನಮಗೆ ಈ ವರದಿಯನ್ನ ಕೊಟ್ಟಿರುವಂತದ್ದು ನಮ್ಮ ಉಡುಪಿಯ ಪ್ರತಿನಿಧಿಯಾಗಿರುವಂತಹ ಪ್ರಮೋದ್ ಕಟಪಾಡಿ ಅವರು. ಅವರಿಗೂ ಕೂಡ ಧನ್ಯವಾದಗಳು ಪ್ರಮೋದ್ ಕಟಪಾಡಿ ಅವರಿಗೆ, ನಮ್ಮ ಉಡುಪಿಯ ರಿಪೋರ್ಟರ್. ಜೊತೆಗೆ ಇದು ಕೆಲಸ ಅರಸಿ ಉಡುಪಿಯ ಕೃಷ್ಣನೂರಿಗೆ ಬಂದಂತಹ ಬಾಗಲಕೋಟೆಯ ಮಹಿಳೆ, ಇದೀಗ ಕುಂದಾಪುರದ ಒಂದು ಗ್ರಾಮದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂತಹ ಮಹಿಳೆ. ಆ ಮಹಿಳೆಯ ಯಶಸ್ಸಿನ ಪ್ರಾಮಾಣಿಕತೆಯ ಕತೆ ಇದು. ಇದು ಶಬ್ಬಾಷ್ ಭೀಮವ್ವರ ಒಂದು ಯಶಸ್ಸಿನ ಸಾಧನೆಯ ಹಾದಿಯನ್ನು ನೋಡ್ಕೊಂಡು ಬಂದ್ರಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24/7.